ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರೊಫೆಸರ್ ಶ್ರೀನಾಥ್ ರಾವ್. ಸ್ಪಂದನ ಸ್ಮಾರ್ಟ್ ಸ್ಕಾಲರ್ಶಿಪ್ ಅವಾರ್ಡ್ಸ್ ಕಳೆದ 4 ವರ್ಷಗಳಿಂದ ಯಶಸ್ವಿಯಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ವರ್ಷದ ಈ ಸ್ಪಂದನ ಸ್ಮಾರ್ಟ್ ಸ್ಕಾಲರ್ಶಿಪ್ ಅವಾರ್ಡ್ 2019ರ ಕಾರ್ಯಕ್ರಮ ಇವತ್ತು 3 ಜಿಲ್ಲೆಗಳ ಅಂದರೆ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಸುಮಾರು 40ಕ್ಕೂ ಅಧಿಕ ಸೆಂಟರ್ಗಳಲ್ಲಿ ಸುಮಾರು 8,000 ವಿದ್ಯಾರ್ಥಿಗಳನ್ನು ಅಳವಡಿಸಿಕೊಂಡು ನಾವು ಈ ಪರೀಕ್ಷೆಯನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ನಾವಿಲ್ಲಿ ಕುಂದಾಪುರದ ಕೋಟೇಶ್ವರದಲ್ಲಿರತಕ್ಕಂತಹ ಗುರುಕುಲ ಪಬ್ಲಿಕ್ ಸ್ಕೂಲ್ ಮತ್ತು ಗುರುಕುಲ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಇಲ್ಲಿದ್ದೇವೆ. ನನ್ನೊಂದಿಗಿದ್ದಾರೆ ಸಂಸ್ಥೆ ಅಧ್ಯಕ್ಷರಾದಂತಹ ಶ್ರೀ ಭಾಂಡ್ಯ ಸುಭಾಷನ ಶೆಟ್ಟಿಯವರು. ಈ ಸಂಸ್ಥೆ 2006ರಲ್ಲಿ ಪ್ರಾರಂಭಗೊಂಡಿತು. ಕುಂದಾಪುರದ ಮಾಜಿ ಶಾಸಕರು, ಸಮಾಜದ ಧುರೀಣರು ಹಾಗೂ ಜನರ ಬಗ್ಗೆ ಬಹಳಷ್ಟು ಕಾಳಜಿ ಉಳ್ಳಂತಹ ಶ್ರೀ ಅಪ್ಪಣ್ಣ ಹೆಗಡೆಯವರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಈ ಸಂಸ್ಥೆ ಬಹಳ ವಿನೂತನವಾದದ್ದು. ಯಾಕಂದರೆ ಇದು ಕೇವಲ ಉಳಿದ ಶಿಕ್ಷಣ ಸಂಸ್ಥೆ ಥರ ಇರದೆ ಬಹಳಷ್ಟು ಮಕ್ಕಳಿಗೆ ಜ್ಞಾನದ ಜೊತೆಗೆ ಈ ಕೌಶಲ್ಯ ಅಂತ ಏನು ಹೇಳ್ತೀವಿ, ಸ್ಕಿಲ್, ಅದರ ಬಗ್ಗೆ ಬಹಳಷ್ಟು ಉತ್ತಮವಾದ ಒಂದು ಮಾಹಿತಿಯನ್ನು ಮಕ್ಕಳಿಗೆ ಕೊಡ್ತಾ ಇದೆ. ನಮ್ಮ ಈ ಸ್ಪಂದನ ಸ್ಮಾರ್ಟ್ ಸ್ಕಾಲರ್ಶಿಪ್ ಅವಾರ್ಡ್ 2019ರ ಈ ವಿಶೇಷ ಕಾರ್ಯಕ್ರಮವನ್ನು ಇವರ ಸಂಸ್ಥೆಯ ಸಹಭಾಗಿತ್ವದಲ್ಲಿ ನಾವು ಈ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೇವೆ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಸಂಸ್ಥೆಯಲ್ಲಿ ನಾನು ಬಹಳ ಸಲ ಭೇಟಿಯನ್ನು ಕೊಟ್ಟಿದ್ದೆ. ಒಂದು ಅಂಶವನ್ನು ನಾನು ಗಮನಿಸಿದಂದರೆ ನಿಮ್ಮಲ್ಲಿ ಬರೀ ಜ್ಞಾನದ ಜೊತೆಗೆ ನೀವು ಈ ಕೌಶಲ್ಯ ಅಂದರೆ ನಾಲೆಜ್ ಒಟ್ಟಿಗೆ ನೀವು ಸ್ಕಿಲ್ಲನ್ನು ಸಹ ಮಕ್ಕಳಿಗೆ ನೀವು ಹೇಳಿಕೊಡ್ತಾ ಇದ್ದೀರಾ. ಇದರ ಬಗ್ಗೆ ನೀವು ಅಂದರೆ ನಿಮಗೆ ಇದರ ಬಗ್ಗೆ ಚಿಂತನೆ ಯಾವಾಗ ಬಂತು? ಮತ್ತು ನಾಲೆಜ್ ಈಸ್ ಪವರ್ ಅಂತ ಹೇಳ್ತಾರೆ, ಆದರೆ ನಾಲೆಜ್ಗಿಂತ ಜಾಸ್ತಿ ಪರವಾಗಿರುವಂಥದ್ದು ಸ್ಕಿಲ್ ಈಗಿನ ಕಾಲದಲ್ಲಿ. ಸೊ ಇದರ ಬಗ್ಗೆ ತಮ್ಮ ಅನಿಸಿಕೆ ಹಾಗೂ ತಾವು ಈ ಸಂಸ್ಥೆಯಲ್ಲಿ ಈ ನಾಲೆಜ್ ಪ್ಲಸ್ ಸ್ಕಿಲ್ಲನ್ನು ಅಳವಡಿಸಿಕೊಂಡು ಬರಲಿಕ್ಕೆ ಕಾರಣ ಏನಿದೆ? ಅಂದರೆ 2006ರಲ್ಲಿ ನಾವು ಸ್ಥಾಪನೆ ಮಾಡುವಾಗ ನಮ್ಮ ಸ್ಥಾಪಕ ಅಧ್ಯಕ್ಷರ ಏನು ಥಿಂಕಿಂಗ್ ಏನಿತ್ತು, ಅವ್ರು ಹೇಳಿದ್ರು ಒಂದು ನಾವು ಡಿಫ್ರೆಂಟ್ ಸ್ಕೂಲನ್ನು ಮಾಡಬೇಕು ಈ ಪರಿಸರದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಅನ್ನೋ ಆ ಒಂದು ಆಶೆಯಿಂದ ನಾವು ಇಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಅದು ನಾಟ್ ಓನ್ಲಿ ದ ಅಕಾಡೆಮಿಕ್, ಅದರ್ ದೆನ್ ಅಕಾಡೆಮಿಕ್ ಕೊಡಬೇಕನ್ನೋದು ನಮ್ಮ ಅಂದಿನ ಕಾನ್ಸೆಪ್ಟ್. ಅದೇ ಪ್ರಕಾರ ನಾವು ಸ್ಟಾರ್ಟ್ ಮಾಡಿದ್ದೇವೆ. ನಾವು ಖಾಲಿ ಅಕಾಡೆಮಿಕ್ ಮಾತ್ರ ಒತ್ತು ಕೊಡ್ತಾ ಇಲ್ಲ, ಅಕಾಡೆಮಿ ಬಿಟ್ಟು ಇತರ ವಿಷಯ, ಖಾಲಿ ಜ್ಞಾನದಿಂದ ಮಾತ್ರ ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಮನುಷ್ಯ ಜೀವನದಲ್ಲಿ ಪರ್ಫೆಕ್ಟ್ ಆಗೋದಿಲ್ಲ. ಅದರ ಒಟ್ಟಿಗೆ ಅವನಿಗೆ ಉಳಿದ ವಿಷಯಗಳು, ಜ್ಞಾನದ ಜೊತೆಗೆ ತರಗತಿಯಲ್ಲಿ ಕಲಿಯತಕ್ಕಂಥ ಜ್ಞಾನದ ಜೊತೆಗೆ ಈ ಪ್ರಾಕ್ಟಿಕಲ್ ನಾಲೆಜ್, ಆ ಪ್ರಾಕ್ಟಿಕಲ್ ನಾಲೆಜನ್ನು ನಾವು ಈ ಶಾಲೆಯಲ್ಲೇ ಕಲಿಸಿದರೆ ಮಾತ್ರ ಆ ಹುಡುಗನ ಮುಂದೆ ಬೌದ್ಧಿಕವಾಗಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಅನ್ನೋದು ನಮ್ಮ ಒಂದು ಅನಿಸಿಕೆ. ಅದರ ಪ್ರಕಾರ ಆ ರೀತಿಯಲ್ಲಿ ಒಂದು ಎಜುಕೇಷನ್ ಕೊಡಬೇಕಂತ ನಾವು ಪ್ರಾರಂಭ ಮಾಡಿ ಅದೇ ರೀತಿಯಲ್ಲಿ ಕೊಡ್ತಾ ಇದ್ದೇವೆ ಇವತ್ತು. ಖಂಡಿತ. ಯಾಕಂದರೆ ಹೆಚ್ಚಿನವರು ಎಣಿಸ್ತಾರೆ ಅಂದರೆ ಅವರು ಹೈಯರ್ ಎಜುಕೇಷನ್ ಅಂದರೆ ಈ ನಿಮ್ಮ ಡಿಗ್ರಿಗೆ ಹೋದ ಮೇಲೆ ಅವರಿಗೆ ಜ್ಞಾನ ಬೆಳೀತದಂತ. ಆದರೆ ಜ್ಞಾನ ಎನ್ನುವುದು ಒಂದು ಅಗಾಧವಾದ ಒಂದು ಸಂಪತ್ತು. ಅದು ಬೆಳಿಬೇಕಾದ್ರೆ ಬೆಳೆಯುವ ಸಿರಿ ಮೊಳಕೆಲ್ಲ ಅಂದಾಗೆ ಅದು ಬೆಳಿಬೇಕಾದ್ರೆ ನಿಮಗೆ ಎಲಿಮೆಂಟ್ರಿ ಮತ್ತು ಹೈಸ್ಕೂಲಲ್ಲೇ ಮಾಡಬೇಕು. ಇಂಥ ಉತ್ತಮ ಪ್ರಯತ್ನವನ್ನು ಶಾಲೆಯ ಅಧ್ಯಕ್ಷರು ಹಾಗೂ ಶಾಲೆಯ ಆಡಳಿತ ಮಂಡಳಿಯವರು, ಉಪನ್ಯಾಸಕರು ಮಾಡ್ತಾ ಇದ್ದಾರೆ. ಅಂದರೆ ತರಗತಿಯ ಒಳಗಿನ ಕ್ಲಾಸ್ ರೂಮ್ ಒಳಗೆ ಲಿಮಿಟ್ ಆಗಬಾರ್ದು ಹುಡುಗರು, ಅದಕ್ಕಿಂತ ಎಕ್ಸ್ಪೋಸ್ ಆಗಬೇಕು. ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಬೇಕಿದ್ರೆ ಇದೆಲ್ಲ ಪಾಠೇತರ ಚಟುವಟಿಕೆಗಳಲ್ಲಿ ಹೆಚ್ಚು ಒತ್ತು ಕೊಟ್ಟರೆ ಮಾತ್ರ, ಸ್ಕಿಲ್ಲಿಗೆ ನಾವು ಹೆಚ್ಚು ಒತ್ತು ಕೊಟ್ಟರೆ ಮಾತ್ರ ಸಾಧ್ಯ ಇದೆ ಅನ್ನೋದು ನಮ್ಮ ಒಂದು ಅನಿಸಿಕೆ. ಅದೇ ಪ್ರಕಾರ ನಾವು ಇಲ್ಲಿ ಒತ್ತು ಕೊಡ್ತಾ ಇದ್ದೇವೆ. ಬಹಳ ಸುಂದರವಾಗಿ ನಿಮ್ಮ ಸಂಸ್ಥೆಯ ಪರಿಚಯವನ್ನು ಮಾಡಿದರೆ ಹಾಗೂ ಜ್ಞಾನದ ಜೊತೆಗೆ ಕೌಶಲ್ಯಗಳ ಅಭಿವೃದ್ಧಿ, ಕೌಶಲ್ಯದ ಅಗತ್ಯತೆ ಎಷ್ಟಿದೆ ಅಂತ ಹೇಳಿದರೆ ಸರ್. ಈಗ ಬಹುತೇಕ ನಾವು ಸಮಾಜದಲ್ಲಿ ಕೇಳ್ತಾ ಇದ್ದೇವೆ, ಎಲ್ಲ ಕಡೆ ಮಕ್ಕಳಿಗೆ ಬರೀ ನಾಲೆಜ್ ಸಿಗುತ್ತೆ, ಸ್ಕಿಲ್ಲು ಸಿಗುತ್ತೆ, ಆದರೆ ಮಕ್ಕಳಿಗೆ ಬೇಕಾಗಿರತಕ್ಕಂಥದ್ದು ಒಂದು ಆ್ಯಟಿಟ್ಯೂಡ್ ಅಂದರೆ ವರ್ತನೆ ಮತ್ತು ಆ್ಯಪ್ಟಿಟ್ಯೂಡ್, ಆ ನಾಲೆಜ್ ಸ್ಕಿಲ್. ನಿಮ್ಮ ಸಂಸ್ಥೆಯಲ್ಲಿ ಈ ಆ್ಯಪ್ಟಿಟ್ಯೂಡ್ ಮತ್ತು ಆ್ಯಟಿಟ್ಯೂಡ್ನ ಸಂಯೋಜನೆ ಯಾವ ಥರ ನೀವು ಮಾಡಿದ್ದೀರಿ? ಖಂಡಿತ ಇವತ್ತಿನ ದಿನಗಳಲ್ಲಿ ನೀವು ಏನು ಹೇಳ್ತಾ ಇದ್ದೀರಿ ಶ್ರೀನಾಥ್, ಅದೇ ಲ್ಯಾಕ್ಸ್ ಇದೆ. ಮಕ್ಕಳಿಗೆ ನಮ್ಮ ಹಿರಿಯರಿಗೆ ಗೌರವ ಕೊಡುವಂಥದ್ದು, ಸಮಾಜದಲ್ಲಿ ಹೇಗಿರಬೇಕಂತ ಇವತ್ತು ನಮ್ಮ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೇವೆ, ನಮ್ಮ ಸ್ಕೂಲಲ್ಲಿ ಪ್ರತಿ ವರ್ಷ ಅಜ್ಜಿಯಂದಿರ ಒಂದು ದಿನ ಅಂತ ಆಚರಣೆ ಮಾಡ್ತೇವೆ. ಆ ಮಕ್ಕಳಿಗೆ ಆ ಗೌರವ ಬರಬೇಕು ನಮ್ಮ ಹಿರಿಯರ ಬಗ್ಗೆ. ಅದು ನಮ್ಮದು ಯಾವುದೇ ಎಲ್ಲ ಜಾತಿಯ ಹಬ್ಬ ಹುಣ್ಣಿಮೆಗಳನ್ನು ನಾವು ಇಲ್ಲಿ ಮಾಡ್ತೇವೆ. ಯಾಕಂದರೆ ಮಕ್ಕಳಿಗೆ ಮುಂದಿನ ಜನಾಂಗ ಗೊತ್ತಾಗಬೇಕು, ಸಂಸ್ಕೃತಿ, ನಮ್ಮ ಕಲ್ಚರ್ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ. ಬಟ್ ಬಹುಶಃ ಯಾವ ಸ್ಕೂಲಲ್ಲೂ ಇದನ್ನು ಮಾಡ್ತಾ ಇಲ್ಲ. ಖಾಲಿ ಎಲ್ಲದೂ ನಾವು ಏನಾಗಿದೆ ಲಿಮಿಟ್ ಆಗಿದ್ದೇವೆ, ಖಾಲಿ ಎಜುಕೇಷನ್ ಮಾತ್ರ. ಎಜುಕೇಷನ್ ಒಂದು ನಾಟ್ ಅಲ್ಟಿಮೇಟ್. ಮಕ್ಕಳ ಪರ್ಸನಾಲಿಟಿ ಡೆವಲಪ್, ಆ ಹುಡುಗ ದ ಗುಡ್ ಸಿಟಿಸನ್ ಆಫ್ ಇಂಡಿಯಾ ಆಗಬೇಕಿದ್ರೆ ಅವನ ಆ್ಯಟಿಟ್ಯೂಡಲ್ಲಿ ಇಂಪ್ರೂವ್ಮೆಂಟ್ ಆದರೆ ಮಾತ್ರ ಆಗಲಿಕ್ಕೆ ಸಾಧ್ಯ ಅನ್ನೋದು ನಮ್ಮ ಒಂದು ತತ್ವ. ಅದಕ್ಕೋಸ್ಕರ ಅದಕ್ಕೆ ಪೂರಕವಾದ ಏನೆಲ್ಲ ಬೇಕದನ್ನೆಲ್ಲ ನಾವು ಇಲ್ಲಿ ಕ್ಯಾಂಪಸ್ಸಲ್ಲಿ ಕಲಿಸ್ತಾ ಇದ್ದೇವೆ.
ಸೊ ಮೊದಲು ಮಾನವನಾಗಿ ಎನ್ನುವ ಉದ್ದೇಶ ನಿಮ್ಮ ಗುರುಕುಲ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಮತ್ತೆ ಗುರುಕುಲ ಸ್ಕೂಲ್ ಪಬ್ಲಿಕ್ ಸ್ಕೂಲ್ ಅನ್ನೋ ಒಂದು ಉದ್ದೇಶ. ಬಹಳ ಸುಂದರವಾದ ಕಲ್ಪನೆ. ಯಾಕಂದ್ರೆ ಬರೇ ವಿದ್ಯಾರ್ಥಿಗಳಿಗೆ ಯಾವುದಾದ್ರೂ ಒಂದು ಶಾಲೆಗೆ ಕಳಿಸಿ ನೀನು ಇಷ್ಟು ಮಾರ್ಕ್ ಪಡ್ಕೊಂಡು ಬಾ, ರ್ಯಾಂಕ್ ಪಡ್ಕೊಂಡು ಬಾ ಅಂದ್ರೆ ಸಮಾಜದಲ್ಲಿ ಅವರು ಸಮಾಜ ಪರವಾಗಿ ಬೆಳಿಬೇಕಂತ ಸಕ್ಸಸ್ ಲೈಫಲ್ಲಿ ಸಕ್ಸಸ್ ಆಗೋದಿಲ್ಲ. ಅವ್ನು ಏನಾಗ್ಬೋದು, ಆ ರ್ಯಾಂಕಲ್ಲಿ 95 ಮಾರ್ಕ್ ತಗೊಳ್ಬೋದು, 100 ಮಾರ್ಕ್ ತಗೊಳ್ಬೋದು, ಬಟ್ ಲೈಫಲ್ಲಿ ಅವನು ಸಕ್ಸಸ್ ಆಗೋದಿಲ್ಲ. ಅವನ ದೇಶಕ್ಕೆ ಉತ್ತಮ ಪ್ರಜೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ನೀವು ಈ ನಿಮ್ಮ ಎಥಿಕಲ್ ವ್ಯಾಲ್ಯೂಸ್ ಅಂತ ಏನು ಹೇಳ್ತೇವೆ, ಮಾರಲ್ ವ್ಯಾಲ್ಯೂಸ್ ಅಂತ ಹೇಳ್ತಾರೆ, ಸಾಮಾಜಿಕ ಕಳಕಳಿ, ಅವ್ರ ನೈತಿಕ ಮೌಲ್ಯಗಳು, ಇದು ಬಹಳ ಮುಖ್ಯ. ಯಾಕಂದ್ರೆ ಇಂದಿನ ಯುವಜನಾಂಗದಲ್ಲಿ ನಾವು ಒಂದು ನೋಡ್ತಾ ಇದ್ದೇವೆ, ರ್ಯಾಂಕ್ಗಳನ್ನು ಪಡ್ಕೊಳ್ತಾರೆ, ಮಾರ್ಕ್ಗಳನ್ನು ಪಡ್ಕೊಳ್ತಾರೆ, ಆದ್ರೆ ಅವರಿಗೆ ನೈತಿಕತೆ ನೈತಿಕತೆ ಇಲ್ಲ, ಸಾಮಾಜಿಕ ಕಳಕಳಿ ಇರೋದಿಲ್ಲ, ಟ್ರ್ಯಾಕ್ ತಪ್ತಾ ಇದ್ದಾರೆ. ಇವತ್ತು ನಮ್ಮ ದುರಂತ ಅಂದರೆ ಈ ದೇಶದಲ್ಲಿ ಖಂಡಿತ ಯುವಜನಾಂಗ ಟ್ರ್ಯಾಕ್ ತಪ್ಪಿ ಹೋಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಈ ಶಾಲಾ ವಾತಾವರಣದಿಂದ ವ್ಯವಸ್ಥೆ. ಸೊ 1ನೇ ತರಗತಿಯಿಂದ ಹಿಡಿದುಕೊಂಡು ಇಂಥದ್ದೆಲ್ಲ ನಾವು ಮಕ್ಕಳಿಗೆ ಬೋಧಿಸಿದ್ರೆ ಮಾತ್ರ ಮುಂದೆ ನೀವು ಅವರು ಮುಂದೆ ವೃತ್ತಿಪರ ಎಜುಕೇಶನ್ ಹೋದಾಗ ಏನೂ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಏನಾದರೂ ನಾವು ಚೇಂಜ್ ಮಾಡಬೇಕಿದ್ರೆ ಇಲ್ಲೇ ಮಾಡಬೇಕು. ಸೊ ನೀವು ಹೇಳೋದು ಹಾಗಾದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗದ್ದು ಅಂತ. ಸೊ ಅದಕ್ಕೆ ಸರಿಯಾಗಿ ನೀವು ಹೇಳ್ತಾ ಇದ್ರಿ. ಅದೇ ನಿಮ್ಮ ಈ ಸಂಸ್ಥೆ ಹೆಸರು ಹೇಳುವಾಗೆ ಗುರುಕುಲ ಅಂದ್ರೆ ನಮ್ಮ ಪುರಾತನ ಕಾಲದಲ್ಲಿ ಗುರುಕುಲದ ಶಿಕ್ಷಣ ಪದ್ಧತಿ ಇತ್ತು. ಅದು ನಲಂದ, ತಕ್ಷಶಿಲಾ ಹಾಗೂ ಬಹಳಷ್ಟು ಸಹಸ್ರಾರು ವರ್ಷಗಳ ಹಿಂದೆ ಜಗತ್ತಿಗೆ ಉತ್ಕೃಷ್ಟ ಮಟ್ಟದ ಶಿಕ್ಷಣ ಪದ್ಧತಿಯನ್ನು ಕೊಟ್ಟದ್ದು ನಮ್ಮ ಗುರುಕುಲ ಸಿಸ್ಟಮ್, ಇಂಡಿಯನ್ ಕಲ್ಚರ್, ಭಾರತೀಯ ಸಂಸ್ಕೃತಿ. ಅಂತಹ ಒಂದು ಆ ಸಹಸ್ರಾರು ವರ್ಷಗಳ ಹಿಂದಿರುವ ಈ ನಮ್ಮ ಭಾರತೀಯ ಉತ್ಕೃಷ್ಟವಾದಂತಹ ಶ್ರೇಷ್ಠ ಮಟ್ಟದ ಶಿಕ್ಷಣ ಪದ್ಧತಿಯ ಗುರುಕುಲದ ವ್ಯವಸ್ಥೆಯನ್ನು ನೀವು ಇಲ್ಲಿ ಮಾಡ್ತಾ ಇದ್ದೀರಿ. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ಬಹಳ ಸುಂದರವಾದ ಈ ಪರಿಸರದಲ್ಲಿ ಸುಮಾರು ಕಷ್ಟಪಟ್ಟುಕೊಂಡು ಸುಮಾರು 13 ವರ್ಷಗಳ ಹಿಂದೆ ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣಾಭ್ಯಾಸವನ್ನು ಕೊಡಬೇಕು, ಅವರ ಸಮಾಜದಲ್ಲಿ ಬಹಳಷ್ಟು ಉತ್ತಮವಾದ ಮಹತ್ತರ ಜವಾಬ್ದಾರಿಯನ್ನು ಪಡೆದುಕೊಂಡು ಸಮಾಜಕ್ಕೆ ಹಾಗೂ ದೇಶಕ್ಕೆ ಉತ್ತಮ ಕೊಡುಗೆಯನ್ನು ಕೊಡಬೇಕಂತ ಒಂದು ಚಿಂತನೆಯನ್ನು ಮಾಡಿಕೊಂಡೇ ಶ್ರೀ ಅಪ್ಪಣ್ಣ ಹೆಗ್ಡೆಯವರು ಈ ಸಂಸ್ಥೆಯ ಪ್ರಾರಂಭವನ್ನು 2006ರಲ್ಲಿ ಮಾಡಿದ್ರು. ಈ ಸಂಸ್ಥೆಯನ್ನು ಕಳೆದ 13 ವರ್ಷಗಳಿಂದ ಶ್ರೀ ಬಾಂಡೆ ಸುಭಾಷಣ ಶೆಟ್ಟಿಯವರು ಹಾಗೂ ಶ್ರೀಮತಿ ಅನುಪಮಾ ಶೆಟ್ಟಿಯವರು ಬಹಳ ಒಳ್ಳೆ ರೀತಿಯಲ್ಲಿ ಈ ಸಂಸ್ಥೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಬಟ್ ನಮ್ಮದೊಂದು ಸಣ್ಣ ಪ್ರಯೋಗ ಅಂತ ನಾವು ತಿಳ್ಕೊಂಡಿದ್ದೇವೆ. ನಮ್ಮ ಸಂಸ್ಕೃತಿಯನ್ನು ಅಳವಡಿಸಿ ಆ ಮಕ್ಕಳಿಗೆ ಅದರ ತಿಳುವಳಿಕೆ ಕೊಡುವಂಥದ್ದು ನಮ್ಮ ಸಣ್ಣ ಪ್ರಯೋಗ ಇಲ್ಲಿ ಮಾಡ್ತಾ ಇದ್ದೀವಿ. ಬಹಳ ಉತ್ತಮವಾಗಿ ನೀವು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಪರಿಸರವನ್ನು ನೋಡಿದರೆ ನಮಗೊಂಥರ ಮನಸ್ಸಿಗೆ ಬಹಳ ಖುಷಿ ಆಗ್ತದೆ. ಯಾಕಂದರೆ ಪ್ರಶಾಂತವಾದ ವಾತಾವರಣ. ಯಾಕಂದರೆ ಬರೇ ಮಕ್ಕಳಿಗೆ ಎ ಸಿ ರೂಮ್ಗಳು ಮುಖ್ಯ ಇಲ್ಲ. ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಬಹಳ ನಗರಗಳಲ್ಲಿ ಎಲ್ಲರಿಗೆ ಎ ಸಿ ರೂಮ್ ಕೊಡುವಂಥದ್ದಾಗಿದೆ. ಆದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎ ಸಿ ರೂಮ್ ಅಂತಿಲ್ಲ, ಬಟ್ ಇದು ಇಡೀ ಕ್ಯಾಂಪಸ್ಸೇ ಒಂಥರ ಎ ಸಿ ಆಗಿಬಿಟ್ಟಿದೆ. ಪರಿಸರ ಹಾಗೆ ನೀವು ನೋಡ್ತಾ ಇರ್ಬೋದು, ಪಕ್ಷಿಗಳ ಸಂಕುಲನ ಹಾಗೂ ಗಾರ್ಡನ್ಸ್ ಇದೆ ಇಲ್ಲಿ. ಮಕ್ಕಳಿಗೆ ತರಗತಿ ಎಲ್ಲ ಅಷ್ಟೇ ಅಲ್ಲದೆ ಹೊರಗೆ ಸಹ ಬಂದು ಅವರಿಗೆ ಕಲ್ತುಕೊಂಡು ಬರಲಿಕ್ಕೆ ನೀವು ಇಲ್ಲಿ ಅವಕಾಶವನ್ನು ಸೃಷ್ಟಿಸ್ತೀರಿ. ಸರ್, ಈಗ ಇನ್ನೊಂದು ವಿಷಯವನ್ನು ನಿಮ್ಮ ಹತ್ರ ಕೇಳಬೇಕಂತಿದ್ದೇನೆ. ಪ್ರಸಕ್ತ ಶಿಕ್ಷಣ ಪದ್ಧತಿ ಏನಿದೆ, ದ ಕರೆಂಟ್ ಅಕಾಡೆಮಿಕ್ ಎಜುಕೇಷನ್ ಸಿಸ್ಟಮ್, ಬಹುತೇಕವಾಗಿ ನಾವು ಹೇಳೋದಾದ್ರೆ ಪ್ರೆಸೆಂಟ್ ಎಜುಕೇಷನ್ ಸಿಸ್ಟಮ್ ಇಸ್ ಬೆಟರ್ ಅಂತ ಹೇಳ್ಬೋದು. ಯಾಕಂದರೆ ಕಳೆದ ಒಂದು 50 ವರ್ಷಗಳಿಗೆ ಹೋಲಿಸಿದರೆ ಈಗ ನಮ್ಮ ಶಿಕ್ಷಣ ಪದ್ಧತಿ ಭಾಳಷ್ಟು ಆಧುನಿಕತೆಯನ್ನು ಕಂಡಿದೆ ಹಾಗೂ ಉತ್ತಮವಾಗಿದೆ. ಆದರೂ ವಿದ್ಯಾರ್ಥಿಗಳಿಗೆ ಮುಂದೆ ಪದವಿ ಶಿಕ್ಷಣಕ್ಕೆ ಹೋಗುವಾಗ ಮತ್ತು ಅವರಿಗೆ ಅದು ಹೈಯರ್ ಎಜುಕೇಷನ್ ಆಗ್ಬೋದು, ಇಲ್ಲ ಬೇರೆ ಯಾವುದೇ ಶಿಕ್ಷಣ ಪದ್ಧತಿ ಅವರಿಗೆ ಡಿಗ್ರಿ ಕಾಲೇಜಿಗೆ ಹೋಗುವಾಗ ಯಾವ ಥರ ವಿದ್ಯಾರ್ಥಿಗಳನ್ನು ನೀವು ರೂಪಿಸಬೇಕಂತ ಇದ್ದೀರಿ, ಹಾಗೆ ಮುಂದೆ ಅವರಿಗೆ ಜೀವನದಲ್ಲಿ ಮಾರ್ಗದರ್ಶನವನ್ನು ನೀಡತಕ್ಕಂತಹ ಶಿಕ್ಷಣ ಪದ್ಧತಿಯ ವ್ಯವಸ್ಥೆಯನ್ನು ಈಗಿನ ಪ್ರಸಕ್ತ ಶಿಕ್ಷಣ ಪದ್ಧತಿಯಲ್ಲಿ ಮಾಡಬೇಕಂತ ನಿಮ್ಮ ದಿನದ ಅನಿಸಿಕೆ ಇದೆ ಅಂದರೆ ಯಾವ ಥರದನ್ನು ಮಾಡ್ಬೋದು ಅಂತ? ಖಂಡಿತ ಶ್ರೀನಾಥ್, ನೀವು ಏನು ಹೇಳ್ತಾ ಇದ್ದೀರಿ ಅದು ಸರಿಯಾಗಿದೆ. ಬಟ್ ನಮ್ಮಲ್ಲಿ ನಾವು ಎಸ್ಪೆಷಲಿ ಇನ್ ಕೋಸ್ಟಲ್ ಕರ್ನಾಟಕ, ನಮ್ಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿಗೆ ನಾವು ವಿ ಆರ್ ನಾಟ್ ಪ್ರಿಪೇರಿಂಗ್. ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ಮಕ್ಕಳನ್ನು ಪ್ರಿಪೇರ್ ಮಾಡ್ತಾ ಇಲ್ಲ. ವಿ ಆರ್ ಓನ್ಲಿ ಟಾರ್ಗೆಟಿಂಗ್ ಎಸ್ಪೆಷಲಿ ಅವರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಓನ್ಲಿ ದ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್. ಅದರ್ ದೆನ್ ದ್ಯಾಟ್ ನಾವು ಯಾರೂ ಅದಕ್ಕೆ ಡೈವರ್ಟ್ ಆಗ್ತಾಯಿಲ್ಲ. ನಾವು ಸ್ಕೂಲಿನವರು, ನಮ್ಮ ಇನ್ಸ್ಟಿಟ್ಯೂಷನ್ಸು ಡೈವರ್ಟ್ ಆಗ್ತಾಯಿಲ್ಲ, ನಮ್ಮ ಪೇರೆಂಟ್ಸು ಅದಕ್ಕೆ ಪೂರಕವಾಗಿಲ್ಲ. ಖಾಲಿ ಅದಲ್ಲ, ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ. UPSC ಎಕ್ಸಾಮಿಗೆ ರೆಡಿ ಆಗಬೇಕು, ಅಥವಾ KPSC ಆಗಬೇಕು, JE ಮೇನ್ಸ್ ಇದೆ, ಬೇರೆ ನೀಟ್ ಇದೆ, ತುಂಬ ಎಕ್ಸಾಮ್ಸ್ಗಳಿದೆ ಈ ರಾಷ್ಟ್ರ ಮಟ್ಟದಲ್ಲಿ. ಬಟ್ ನೀವು ಪ್ರತಿ ವರ್ಷ ನೋಡ್ತಾ ಇರ್ಬೋದು, ನಮ್ಮಲ್ಲಿಂದ ಹೋಗುವಂಥ ಪರ್ಸೆಂಟೇಜ್ ವೆರಿ ಲೆಸ್. ನಮ್ಮ ಹತ್ತಿರದಲ್ಲಿ ಸುರತ್ಕಲ್ NIKT ಇದೆ, ಅಲ್ಲಿ ಹೋಗುವಂಥ ಮಕ್ಕಳು ತುಂಬ ಕಡಿಮೆ ಇದ್ದಾರೆ. JEಯಲ್ಲಿ ನಮ್ಮಲ್ಲಿ ಮ್ಯಾಕ್ಸಿಮಮ್ ಆಂಧ್ರ ಮತ್ತು ತಮಿಳುನಾಡಿನಿಂದ ಇವತ್ತು ಹೋಗ್ತಾ ಇದ್ದಾರೆ, ಬಿಟ್ಟರೆ ನಮ್ಮ ಮಕ್ಕಳು ಹೋಗ್ತಾ ಇಲ್ಲ. ಅದು ಬಿಟ್ಟರೆ ಬಿಹಾರದಿಂದ IAS ಆಗುವುದು ಬಿಹಾರದಿಂದ ಆಗ್ತಿದ್ದಾರೆ. ಯಾಕಂದರೆ ಅದನ್ನು ಆ ಸ್ಕೂಲ್ ಲೆವೆಲಲ್ಲಿ ಅದಕ್ಕೆ ಬೇಕಾದ ಕೋಚಿಂಗ್, ಅದಕ್ಕೆ ಪೂರಕವಾದ ವಾಟ್ ಆರ್ ದ ಸಪೋರ್ಟ್ ಫ್ರಮ್ ದ ಸ್ಕೂಲ್ ಲೆವೆಲ್ ದೇ ಆರ್ ಗಿವನ್. ಬಟ್ ಹಿಯರ್ ವಿ ಆರ್ ನಾಟ್ ಗಿವನ್. ವಿ ಆರ್ ಓನ್ಲಿ ಪರ್ಟಿಕ್ಯುಲರ್ ಅಬೌಟ್ ದ ಅಕಾಡೆಮಿಕ್. ಪಾಠದಲ್ಲಿ ಏನಿದೆ ಅದಕ್ಕೆ ಮಾತ್ರ ನಾವು ಫೋಕಸ್ ಮಾಡ್ತಾ ಬಿಟ್ಟರೆ ಉಳಿದ ಅದನ್ನು ಮಾಡಬೇಕನ್ನೋದು ನಮ್ಮ ಕಲ್ಪನೆ.
ಫೌಂಡೇಶನ್ ಕೋರ್ಸಸ್ಗಳನ್ನು ಮಾಡಬೇಕನ್ನೋದು ನಮ್ಮ ಕಲ್ಪನೆ. ಯಾಕೆ ಅದರಿಂದ ಮುಂದೆ ಅವನು ಪ್ರೊಫೆಷನ್ಸ್ ಅಥವಾ ಡಿಗ್ರಿಗೆ ಹೋದಾಗ ಅವನಿಗೆ ಅವನಿಗೆ ಅಥವಾ ಅವಳಿಗೆ ಅನುಕೂಲ ಆಗ್ತದೆ. ಅವರು ಆವಾಗ ಆ ಕಾಂಪಿಟೇಟಿವ್ ಎಕ್ಸಾಮಿಗೆ ಅಪೇರ್ ಆಗಲಿಕ್ಕಾಗ್ತದೆ. ಬಟ್ ಇಲ್ಲಿ ಅದಕ್ಕೆ ಬೇಕಾದ ಯಾವುದೇ ನಾವು ಸಪೋರ್ಟ್ ಇಲ್ಲ. ಸೊ ನಿಮ್ಮ ಸಂಸ್ಥೆಯಲ್ಲಿ ಹಾಗಾದರೆ ಈ ಹೈಸ್ಕೂಲ್ ಲೆವೆಲ್ಗೆ ಅಂದರೆ 1ನೇ ತರಗತಿಯಿಂದ ಪ್ರಾಯಶಃ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ 7ನೇ ತರಗತಿ ಆದಮೇಲೆ 8, 9, 10ಕ್ಕೆ ಬಂದಾಗ ನೀವು ಇಲ್ಲಿಯ ವಿದ್ಯಾರ್ಥಿಗಳಿಗೆ ಆ ಸ್ಪರ್ಧಾತ್ಮಕ ಪರೀಕ್ಷೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯಾವ ತರಹ ನೀವು ಪ್ರಿಪೇರ್ ಆಗ್ಬೋದು, ಆ ಪ್ರಿಪೇರ್ಡ್ನೆಸ್ಸನ್ನು ನೀವು ಮಕ್ಕಳಿಗೆ ಇಲ್ಲಿ ನೀವು ಟೀಚ್ ಮಾಡ್ತಾಯಿದ್ದೀವಿ. ಇನ್ನೂ ಜಾಸ್ತಿ ಮಾಡಬೇಕು, ಒತ್ತು ಕೊಡಬೇಕನ್ನೋದು ನಮ್ಮ ಕಲ್ಪನೆ ಮುಂದಿನ ದಿನಗಳಲ್ಲಿ. Sri Subhash Chandra Shetty has rightly mentioned that especially in the coastal Karnataka, it is known as the Udupi and Dakshina Kannada district is known as the land of intellectuals. And if you see the SSLC and PUC examination results, these two districts are always number 1 and 2 since the last more than 10 years. But one thing we have to notice here that a very few number of students from Udupi and Dakshina Kannada districts are going to write the competitive exams. It may be IAS or IPS or IRS or IFS or maybe the KPS examinations. And very few percentage of the students from these two districts along the coastal Karnataka are going to appear for the government examinations or even maybe the bank examination and others. ಬಾಂಡೆ ಸುಭಾಷ್ ಚಂದ್ರ ಶೆಟ್ಟಿ ಅವರು ಭಾಳ ಸುಂದರವಾಗಿ ಹೇಳಿದರು, ನಮ್ಮಲ್ಲಿ ವಿದ್ಯೆಗಳನ್ನು ಕೊಡ್ತೇವೆ, ಎಲ್ಲರೂ ಕೊಡ್ತಾರೆ, ಮತ್ತು ಮಕ್ಕಳಿಗೆ ನಾವು ಬರೀ ಇಂಜಿನಿಯರಿಂಗ್ ಮೆಡಿಕಲಿಗೆ ಹೋಗ್ಲಿಕ್ಕೆ ಅಂತ ಹೇಳ್ತೇವೆ. ಆದರೆ ಅದರ ಎರಡರ ಹೊರತಾಗಿ ಇವು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿವೆ. ಸೊ ಅಂತಹ ಪರೀಕ್ಷೆಗಳಿಗೆ ನಾವು ಮಕ್ಕಳನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಅದು ಪ್ರಿಪೇರ್ ಮಾಡಬೇಕಾದ್ರೆ ನಾವು ಕೇವಲ ಈ ಡಿಗ್ರಿಗೆ ಬಂದ ಮೇಲೆ ಅದನ್ನು ಪ್ರಿಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆಗಸ್ಟ್ ಅವರು ಹೇಳಿದರು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಸೊ ಹಾಗೆ ಮತ್ತು ಈ 8, 9, 10ನೇ ತರಗತಿಯಲ್ಲಿ ಮಕ್ಕಳಿಗೆ ಏನೋ ಒಂದು ವಿದ್ಯೆಯನ್ನು ಅರಗಿಸಿಕೊಳ್ಳುವ ಒಂದು ಕೆಪಾಸಿಟಿ ಇದೆ, ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯ ಬಹುತೇಕ ಈ PUC ಆದ ನಂತರ ಅಷ್ಟು ಸಾಮರ್ಥ್ಯ ಇರುವುದಿಲ್ಲ, ಯಾಕಂದರೆ ಅವ್ರದ್ದು ಸ್ಟ್ರೀಮ್ಲೈನ್ ಆಗಿರ್ತದೆ. ಸೊ ಹಾಗೆ ಟಾರ್ಗೆಟ್ ಆಗಿರ್ತದೆ. ಸೊ ಹಾಗಾಗಿ ಇವರ ಉದ್ದೇಶ ವಿದ್ಯಾರ್ಥಿಗಳನ್ನು ಬರೀ ಶಿಕ್ಷಣ ಕೊಡೋದಷ್ಟೇ ಅಲ್ಲ, ಅದರ ಜೊತೆಗೆ ಜ್ಞಾನವನ್ನು ಕೊಡಬೇಕು, ನಾಲೆಜು, ಸ್ಕಿಲ್ ಅಂದರೆ ಕೌಶಲ್ಯತೆಯನ್ನು ಕೊಡಬೇಕು, ಹಾಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಕೊಡಬೇಕು, ಹಾಗೆ ವಿದ್ಯಾರ್ಥಿಗಳು ಯಾವ ರೀತಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು. ಅಷ್ಟೇ ಅಲ್ಲ, ಈ ಶಿಕ್ಷಣದ ನಂತರ ಎಷ್ಟು ಕವಲುಗಳಿದೆ, ಯಾವ್ಯಾವ ಏರಿಯಾಗಳಲ್ಲಿ ಅಂದರೆ ಸ್ಟ್ರೀಮ್ಸ್ಗಳಲ್ಲಿ ಅವರಿಗೆ ಅವಕಾಶಗಳಿವೆ, ಅಪಾರ್ಚುನಿಟಿಗಳಿವೆ ಅಂಥದ್ದನ್ನು ಹೇಳಿಕೊಡ್ತಾ ಇದ್ದಾರೆ. ಹೆಸರಿಗೆ ತಕ್ಕ ಹಾಗೆ ಇದು ಗುರುಕುಲ. ಸೊ ನಮ್ಮ ಪ್ರಾಚೀನ ಭಾರತೀಯ ಶಿಕ್ಷಣ ಪದ್ಧತಿಯ ಏನು ವ್ಯವಸ್ಥೆ ಇತ್ತು ಅದನ್ನು ಬಹಳ ಒಂದು ಆಯಕಟ್ಟಿನಲ್ಲಿ ಬಹಳ ಸುಂದರವಾಗಿ ಇಲ್ಲಿ ಗುರುಕುಲ ಈ ವಿದ್ಯಾಸಂಸ್ಥೆಯಲ್ಲಿ ಸುಭಾಷ್ ಚಂದ್ರ ಶೆಟ್ಟಿಯವರು ಹಾಗೂ ಅವರ ಸಿಬ್ಬಂದಿ ವರ್ಗದವರು ಅಳವಡಿಸಿಕೊಂಡು ಹೋಗ್ತಾ ಇದ್ದಾರೆ. ಖಂಡಿತ ನಮಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಅದನ್ನು ಪೂರಕವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಬಹುಶಃ ನಿಮಗೆ ಮಕ್ಕಳು ಸಹ ಇದರ ಬಗ್ಗೆ ಬಹಳ ಪೂರಕವಾಗಿ, ನಿಮಗೆ ಯಾವ ಯಾವ ಜಿಲ್ಲೆಗಳಿಂದ ಇಲ್ಲಿ ಮಕ್ಕಳಿದ್ದಾರೆ? ಬಟ್ ನಮ್ಮದು ಡೇ ಸ್ಕಾಲರ್, ಪಾರ್ಷಿಯಲಿ ಡೇ ಸ್ಕಾಲರ್ ಆ್ಯಂಡ್ ಹಾಸ್ಟೆಲಿಗೆ ಥ್ರೂಔಟ್ ಕರ್ನಾಟಕದಿಂದ ಬರ್ತಾ ಇದ್ದಾರೆ. ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳಿಂದ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಸೊ ನಿಮ್ಮಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇದೆ? ಹಾಸ್ಟೆಲ್ ಫೆಸಿಲಿಟಿ 200ಕ್ಕೂ ಮಿಕ್ಕಿ ಮಕ್ಕಳಿದ್ದಾರೆ. ಓಕೆ. ಮತ್ತು ನಿಮ್ಮಲ್ಲಿ ಸುಮಾರು ಬಸ್ಸುಗಳನ್ನು ನಾನು ನೋಡಿದೆ ಬರ್ತಾ ಇರೋದು. ಡೇ ಸ್ಕಾಲರ್ ಬರಲಿಕ್ಕೆ ಇಲ್ಲಿ ಒಂದು 30 ಕಿಲೋಮೀಟರ್ ಸರೌಂಡಿಂಗ್ಸಿಂದ ಮಕ್ಕಳು ಬರ್ತಾ ಇದ್ದಾರೆ. ಪಟ್ಟಣದ ಏನು ಶಬ್ದ ಮಾಲಿನ್ಯ ಇದೆ, ವಾತಾವರಣದಿಂದ ಸ್ವಲ್ಪ ದೂರವಾಗಿ ಸುಂದರವಾದ ಈ ಪರಿಸರದಲ್ಲಿ ಗುರುಕುಲ ಹೆಸರಿಗೆ ತಕ್ಕ ಹಾಗೆ ನೀವೊಂದು ಸಂಸ್ಥೆಯನ್ನು ರೂಪಿಸಿದ್ರೆ ಹಾಗೆ ಅದನ್ನು ಬೆಳೆಸ್ಕೊಂಡು ಬರ್ತಾ ಇದ್ದೀರಿ. ಸರ್, ಬಹುತೇಕ ಈ ಮಕ್ಕಳದ್ದು ಮನಸ್ಸಂದರೆ ಒಂದು ಸ್ವಲ್ಪ ಅಷ್ಟು ಕಾನ್ಸಂಟ್ರೇಷನ್ ಆಗಿರುವುದಿಲ್ಲ ಹೇಳ್ತಾರೆ ಸಣ್ಣ ಮಕ್ಕಳು. ಮತ್ತು ನಮಗೆ ಈ ದೊಡ್ಡ ದೊಡ್ಡ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಸುಲಭ, ಯಾಕಂದರೆ ಮಕ್ಕಳು ಸ್ವಲ್ಪ ಮೆಚ್ಯೂರ್ಡ್ ಆಗಿರ್ತಾರೆ. ಅದೇ ಸಣ್ಣ ಶಿಕ್ಷಣ ಅಂದರೆ ಸಣ್ಣ ಮಕ್ಕಳು ಅಂದರೆ 1ನೇ ತರಗತಿ 2ನೇ ತರಗತಿ ಹೈಸ್ಕೂಲ್ ತನಕ ಆ ಮಕ್ಕಳ ಮನಸ್ಸನ್ನು ತರಗತಿ ಒಳಗೆ ಕಾನ್ಸಂಟ್ರೇಷನ್ ಏಕಾಗ್ರತೆಯಲ್ಲಿ ಮಾಡ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಮಕ್ಕಳು ಹೇಗೆ ಅಷ್ಟು ಸ್ವಲ್ಪ ತುಂಟತನದಿಂದ ಇರ್ತಾರೆ, ಅದೇ ಥರ ಅವ್ರದ್ದು ಮನಸ್ಸು ಹಾಗೆ ತರಗತಿ ಒಳಗೆ ಕೂತಿರ್ತಾರೆ, ಆದರೆ ಅವರ ಮನಸ್ಸು ಆಚೀಚೆ ಹೋಗ್ತಾ ಇರ್ತದೆ. ಸೊ ನಿಮ್ಮ ಈ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ನಿಮ್ಮ ಇಷ್ಟು ಸಾವಿರಾರು ಜನ ಮಕ್ಕಳಿದ್ದಾರೆ. ಸೊ ಆ ಮಕ್ಕಳನ್ನು ನೀವು ತರಗತಿ ಒಳಗೆ ಕುಳಿತುಕೊಂಡು ತರಗತಿ ವಿಷಯಗಳನ್ನು ಅಭ್ಯಸಿಸಿಕೊಂಡು ಅದನ್ನು ಏಕಾಗ್ರತೆಯಿಂದ, ಯಾಕಂದರೆ ಒಂದು ಸುಭಾಷಿತದಲ್ಲಿ ಒಂದು ಶ್ಲೋಕ ಹೇಳಿದ್ದಾರೆ, ಯಥಾ ಖನನ್ ಕನಿತ್ರೇಣ ನರೋ ವಾರದಿ ಗಚ್ಚತಿ ತಥಾ ಗುರುಗತಾ ವಿದ್ಯಾಂ ಶಿಷ್ಯ ಶುಶ್ರೂಷದಿ ಗಚ್ಚತಿ. ಅಂದರೆ ಹೇಗೆ ನಾವು ಭೂಮಿಯನ್ನು ನೇಗಿಲಿನಿಂದ ಅಗೆದಾಗ ನೀರು ಹೇಗೆ ಸಿಗ್ತದೋ ಹಾಗೆ ತರಗತಿಯಲ್ಲಿ ಗುರುಗಳು ಹೇಳಿದಂತಹ ಶಿಕ್ಷಣವನ್ನು ವಿದ್ಯಾರ್ಥಿಗಳು ಸಮಗ್ರವಾಗಿ ಕಲಿತುಕೊಂಡು ಬಂದರೆ ಮಾತ್ರ ಅದನ್ನು ಅಭ್ಯಾಸ ಮಾಡಲಿಕ್ಕಾಗತ್ತೆ ಅಂತ. ಯಾಕಂದರೆ ನಾನು ಈ ಶ್ಲೋಕ ಹೇಳಿದೆ, ಯಾಕಂದರೆ ಇದು ಗುರುಕುಲ. ಈ ಗುರುಕುಲ ಶಿಕ್ಷಣ ಪದ್ಧತಿಯ ಒಂದು ಮುಖ್ಯ ಉದ್ದೇಶ ಏನಂದರೆ ಆ ಗುರು ಮತ್ತು ಶಿಷ್ಯರ ಒಂದು ಉತ್ತಮವಾದ ಸಮಾಗಮ ಮತ್ತು ಒಂದು ಪರಂಪರೆ. ನೀವು ಈ ಸಂಸ್ಥೆಯಲ್ಲಿ ತರಗತಿಯ ಒಳಗೆ ಮಕ್ಕಳನ್ನು ಕುಳಿತುಕೊಳ್ಳಲಿಕ್ಕೆ ಯಾವ ತರಹ ನೀವು ವ್ಯವಸ್ಥೆಯನ್ನು ಮಾಡಿದ್ದೀರಿ? ಅಂದರೆ ನೀವು ಹೇಳೋದು ಕರೆಕ್ಟ್. ಆ ಏಜಲ್ಲಿ ಆ ಮಕ್ಕಳಿಗೆ ಮೈಂಡ್ ಡೈವರ್ಟ್ ಆಗ್ತದೆ, ಅದಕ್ಕೋಸ್ಕರ ಪೂರಕವಾಗಿರ್ಬೇಕು. ಬಟ್ ಇಲ್ಲಿ ನಾವು ಟೀಚರ್ಸ್ ಕ್ಲಾಸ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಸ್ಕಿಲ್. ಆ ರೀತಿಯ ಒಂದು ಟೀಚರ್ಗಳನ್ನು ಅದಕ್ಕೆ ಪೂರಕವಾಗಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಆ ಟೀಚರ್ನ ಆ ಲೆವೆಲಿಗೆ ಬಿಲ್ಟಪ್ ಮಾಡ್ತೇವೆ.
ಆಮೇಲೆ ಅದರ್ ದೆನ್ ಅಕಾಡೆಮಿಕ್ ಮಾಡುವಾಗ ಮಕ್ಕಳು ಎಲ್ಲದಕ್ಕೂ ಹೊಂದಿಕೆ ಆಗ್ತದೆ. ಇಲ್ಲಿ ನಮ್ಮಲ್ಲಿ ನೋಡ್ತೇವೆ, ಇದು ಕಲಾಂಗಣದಲ್ಲಿ ಇಲ್ಲಿ ನೃತ್ಯ ಅಭ್ಯಾಸ ಮಕ್ಕಳಿಗೆ ಟ್ರೈನಿಂಗ್ ಇಲ್ಲೇ ಕೊಡ್ತೇವೆ. ಇನ್ನೊಂದು ಕಡೆ ಕರಾಟೆ ಕೊಡ್ತೇವೆ. ಇದೆಲ್ಲ ಕೊಡ್ತಾ ಇರುವಾಗ ಮಕ್ಕಳಿಗೆ ಖಾಲಿ ನಾವು ಕ್ಲಾಸ್ ರೂಮ್ ಅಂತ ಒಂದು ಎನ್ವೈರ್ಮೆಂಟ್ ಮಾತ್ರ ಅವರಿಗೆಲ್ಲ, ಎಲ್ಲದೂ ಇರೋದಕ್ಕೋಸ್ಕರ ಅವರಿಗೆ ಅದರಲ್ಲಿ ಸಂತೋಷ ಪಡ್ತಾರೆ. ಒಂದು ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಅಕಾಡೆಮಿಕ್ ನಾಟ್ ಓನ್ಲಿ ಅದರ್ಸ್ ಆಲ್ಸೋ ಇಟ್ಸ್ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಅಂತೇಳಿ ಅವ್ರು ತಿಳ್ಕೊಂಡಿರ್ತಾರೆ. ಅದೇ ನಾನಿಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಯಾವತ್ತು ನಿಮ್ಮ ಸಂಸ್ಥೆಯ ಬಗ್ಗೆ ಸುದ್ದಿಗಳು ಬರ್ತಾ ಇರುತ್ತೆ. ನಾನು ಪ್ರಖ್ಯಾತ ರಾಜ್ಯಾದ್ಯಂತ ನ್ಯೂಸ್ ಪೇಪರಲ್ಲಿ ನೋಡಿದ್ದೇನೆ, ನಿಮ್ಮಲ್ಲಿ ಸೋಲಾರ್ ಬಗ್ಗೆ ಕೆಲವು ಪ್ರಾಜೆಕ್ಟ್ ಮಾಡಿದ್ದೀರಿ, ಮತ್ತು ನೀವು ರೈನ್ ವಾಟರ್ ಹಾರ್ವೆಸ್ಟಿಂಗ್, ಅದರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ಕೊಡ್ತೀವಿ. ಸೋಲಾರ್ ದ ಫಸ್ಟ್ ಇನ್ಸ್ಟಿಟ್ಯೂಷನ್ ಇನ್ ದ ಕರ್ನಾಟಕ ಎಜುಕೇಷನ್ ಇನ್ಸ್ಟಿಟ್ಯೂಟ್ ವಿ ಆರ್ ಫಾರ್ಮಿಂಗ್ ದ ಸೋಲಾರ್ ನಟ್ ಮೆಟ್ರಿಂಗ್. ಈ ಕರ್ನಾಟಕದಲ್ಲೇ ಪ್ರಪ್ರಥಮವಾಗಿ ನಾವು ಮಾಡಿದ್ದೇವೆ. ಇಟ್ ಈಸ್ ನಾಟ್ ಎ ಕಮರ್ಷಿಯಲ್. ಇದು ಒಂದು ನಾವು ಯಾಕೆಂದರೆ ಕಮರ್ಷಿಯಲ್ ಆಗಿ ಮಾಡಿದ್ದಲ್ಲ. ವಾಟ್ ಈಸ್ ದ ಯೂಸ್, ಎನರ್ಜಿನ ನಾವು ಸೋಲಾರ್ ಎನರ್ಜಿ ಹೇಗೆ ಯೂಸ್ ಮಾಡ್ಕೊಳ್ಬೋದನ್ನು ಒಂದು ದೃಷ್ಟಿ ಇಟ್ಕೊಂಡು ಆವತ್ತು ನಾವು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೇವೆ. 50 ಮೆಗಾವಾಟ್ ಖಂಡಿತ ಒಳ್ಳೆಯ ರೀತಿ ರನ್ ಆಗ್ತದೆ. ಸಾವಿರಾರು ಜನ ಇಲ್ಲಿ ಬಂದು ನೋಡಿ ಹೋಗಿದ್ದಾರೆ. ಅದರ ನಂತರ ಬೇರೆ ಕಡೆ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸೊ ರಾಜ್ಯದಲ್ಲಿ 50 ಮೆಗಾವಾಟ್ನ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಥಮವಾಗಿ ಅಳವಡಿಸಿಕೊಂಡು ಬಂದಂಥ ಸಂಸ್ಥೆ ಓನ್ಲಿ ಇನ್ಸ್ಟಿಟ್ಯೂಷನ್. ಯಾಕಂದ್ರೆ ಇದು ಬಹಳ ಮುಖ್ಯವಾದ ಅಂಶ. ಟು ಸೇ ಹೌದು, ಯಾಕಂದರೆ ಇದು ಬರೀ ಶಿಕ್ಷಣ ಪದ್ಧತಿ ಅಷ್ಟೇ ಅಲ್ಲ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಅಂದರೆ ಈ ನಮ್ಮ ಏನು ರಿಸೋರ್ಸಸ್ ಇದೆ ಅದನ್ನು ಮುಂದಿನ ಜನಾಂಗಕ್ಕೆ ಸಹ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಒಂದು ಉತ್ತಮ ಸಮಾಜಪರ ಕಾಳಜಿಯನ್ನು ಉಳ್ಳಂತಹ ಸಂಸ್ಥೆ ಈ ಗುರುಕುಲ ಶಿಕ್ಷಣ ಸಂಸ್ಥೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಇನ್ನೊಂದು ನಿಮ್ಗೆ ಎಕ್ಸಾಂಪಲ್ ಹೇಳ್ತೇನೆ. ಇದು ಫುಡ್ ಹ್ಯಾಬಿಟ್ ಬಗ್ಗೆ ಡಾಕ್ಟರ್ ಖಾದರ್ ಅಂತ ಗೊತ್ತಿರಬೇಕು ನಿಮಗೆ. ಹೌದು, ಬಹಳ ಪ್ರಸಿದ್ಧ ವ್ಯಕ್ತಿ ಅವರನ್ನು ಕರ್ಕೊಂಡು ಬಂದು ಇಲ್ಲಿ ನಾವು ಓರಿಯಂಟೇಷನ್ ಕ್ಲಾಸ್ ಮಾಡಿದ್ದೇವೆ. ಮಕ್ಕಳಿಗೂ ಮಾಡಿದ್ದೇವೆ. ಫುಡ್ ಹ್ಯಾಬಿಟನ್ನು ನಾವು ಹೇಗೆ ಇಟ್ಕೊಳ್ಬೇಕು, ಇವತ್ತು ಈ ನಾವು ತಿನ್ನುವ ಫುಡ್ ಇದು ಜಂಕ್ ಫುಡ್ ತಿನ್ನಬಾರ್ದು, ಮತ್ತು ಆಹಾರ ಪದ್ಧತಿಯಿಂದ ಕಾಯಿಲೆಗಳು ಹೇಗೆ ಬರ್ತವೆ, ಅದಕ್ಕೆ ಪಬ್ಲಿಕ್ಸಿಗೂ ನಾವು ಓರಿಯಂಟೇಷನ್ಸ್ ಮಾಡಿದ್ದೇವೆ, ಹಾಗೂ ಮಕ್ಕಳಿಗೂ ಮಾಡಿದ್ದೇವೆ. ಲಾಸ್ಟ್ ಇಯರ್ ಕರ್ಕೊಂಡು ಬಂದು ಅವರಿಂದ ಒಂದು ದಿನ ಇಡೀ ಕಾರಾಗೃಹ ಮಾಡಿದ್ದೇವೆ. ಅದು ಭಾಳ ಮುಖ್ಯ. ಯಾಕಂದರೆ ಸಾಮಾನ್ಯವಾಗಿ ನೀವು ಟಿ ವಿಗಳಲ್ಲಿ ಜಾಹೀರಾತುಗಳಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮಗುವಿಗೆ ಆರೋಗ್ಯ ಸರಿ ಇಲ್ಲ ಹಾಗಾಗಿ ತರಗತಿಗೆ ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ. ಸೊ ಹೆಚ್ಚಿನ ನೀವು ಭಾರತಾದ್ಯಂತ ಯಾವುದೇ ಶಾಲೆಗಳಲ್ಲಿ ಹೋಗಿ ನೋಡಿ, ಬಹುತೇಕ ನಿಮಗೆ 100% ಅಟೆಂಡೆನ್ಸ್ ಒಂದು ವಾರದಲ್ಲಿ ಕಂಟಿನ್ಯೂಸ್ ಆಗಿ ಇರುವುದಿಲ್ಲ. ಆದರೆ ಇಲ್ಲಿ ಒಂದು ಅಂಶ ನಾವು ಗಮನಿಸಬೇಕು, ಇಲ್ಲಿ ಅಟೆಂಡೆನ್ಸ್ ಪರ್ಸೆಂಟೇಜ್ ಭಾರಿ ಚೆನ್ನಾಗಿದೆ. ಯಾಕಂದರೆ ಮಕ್ಕಳಿಗೆ ಉತ್ತಮವಾದ ಆಹಾರ ಪದ್ಧತಿ, ಯಾವ ರೀತಿ ನ್ಯೂಟ್ರಿಷನ್ ಸಿಸ್ಟಮ್ಸನ್ನು ಬೆಳೆಸ್ಕೊಳ್ಬೇಕು. ಯಾಕಂದರೆ ಈಗಿನ ಕಾಲದಲ್ಲಿ ಪೇಟೆಗಳಲ್ಲೆಲ್ಲ ಮಕ್ಕಳು ಒಟ್ಟಾರೆ ಜಂಕ್ ಫುಡ್ಗಳನ್ನೆಲ್ಲ ತಿಂದುಕೊಂಡು ಏನೋ ಹೊಟ್ಟೆಯಲ್ಲಿ ಹಾಳು ಮಾಡ್ಕೊಳ್ತಾರೆ. ಹಾಗೆ ಆಹಾರ ಪದ್ಧತಿ ಬಹಳ ಮುಖ್ಯ. ಅದರಿಂದಾಗಿ ನಿಮ್ಮ ಮಾನಸಿಕ ಏಕಾಗ್ರತೆ ಇರ್ತದೆ. ಅದರಿಂದ ಮುಂದೆ ನಿಮಗೆ ಶಿಕ್ಷಣದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಏಕಾಗ್ರತೆಯನ್ನು ಮಾಡಲಿಕ್ಕಾಗತ್ತೆ. ಸುಂದರವಾದ ಕಲ್ಪನೆ ಅಂತ ಹೇಳ್ಬೋದು. ಯಾಕಂದರೆ ನನಗೆ ಈ ಪ್ರಶ್ನೆ ಕೇಳುವಾಗಲೂ ನನಗೆ ಈ ಒಂದು ಕಲ್ಪನೆ ನನಗೆ ಸಹ ಬಂದಿತ್ತು. ಯಾಕಂದರೆ ಆಹಾರ ಪದ್ಧತಿಯನ್ನು ಶಿಕ್ಷಣವನ್ನು ಇಲ್ಲಿ ನೀವು ಅಳವಡಿಸಿಕೊಳ್ಳಿಕ್ಕೆ ಏನು ಸಂಬಂಧ ಅಂತ ಕೇಳಿದೆ. ಆದರೆ ನಿಮ್ಮ ಉತ್ತರ ಕೇಳಿದ ಮೇಲೆ ನಂಗೆ ಗೊತ್ತಾಯಿತು ದಟ್ ದೇರ್ ಇಸ್ ಎ ಬ್ಯೂಟಿಫುಲ್ ಲಿಂಕ್ ಬಿಟ್ವೀನ್ ದಿ ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ದಿ ಕಾನ್ಸಂಟ್ರೇಷನ್ ಇನ್ ಅಕಾಡೆಮಿಕ್ ಸಿಸ್ಟಮ್. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ, ವಾಟರ್ ರೀಚಾರ್ಜಿಂಗ್ ವೆಲ್ಸ್ ಅಂತ. ನಾವು ಬಹುಶಃ ಈ ಕೋಸ್ಟಲಲ್ಲಿ ಫಸ್ಟ್ ಟೈಮ್ ಮಾಡಿದ್ದೇವೆ. ನೀವೆಷ್ಟು ರೀಚಾರ್ಜ್ ಪಿಟ್ಸ್ ಮಾಡಿದ್ದೀರಾ? ವೆಲ್ ಮಾಡಿ 4 ರೀತಿಯಲ್ಲಿ ವೆಲ್ ಮಾಡಿದ್ದೇವೆ ಮತ್ತು 4 ಪಿಟ್ ಮಾಡಿದ್ದೇವೆ. ನಿಮ್ಗೆ ಇದಕ್ಕೆ ಮಾಹಿತಿಯನ್ನು ಕೊಟ್ಟ ಸಂಪನ್ಮೂಲ ವ್ಯಕ್ತಿ ಶ್ರೀಪಡ್ರೆ ಅವರು ಪ್ರತಿ ವರ್ಷ ನಮ್ಮಲ್ಲಿ ಬರ್ತಾರೆ. ಮಕ್ಕಳಿಗೂ ಓರಿಯಂಟೇಷನ್ ಕ್ಲಾಸಸ್ ಮಾಡ್ತಾರೆ, ನಮಗೂ ಗೈಡ್ ಮಾಡ್ತಾರೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ವೆಸ್ಟರ್ನ್ ನಮ್ಮಲ್ಲಿ ಎಸ್ಪೆಷಲಿ ನಮ್ಮ ಈ ಕರಾವಳಿ ಭಾಗದಲ್ಲಿ ರೈನ್ಫಾಲ್ ಹೈಯೆಸ್ಟ್ 3600 4000 ಮಿಲಿಮೀಟರ್ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅದನ್ನ ಇದು ಮಾಡ್ತಾ ಇಲ್ಲ, ಯುಟಿಲೈಸ್ ಆಗ್ತಾ ಇಲ್ಲ. ಮಳೆಗಾಲ ಆದಾಗ ನೀರು ಇರ್ತದೆ ಬೇಕಾದಷ್ಟು, ಬೇಸಿಗೆಯಲ್ಲಿ ನೀರಿನ ಅಭಾವ ಆಗಿರ್ತದೆ. ಯಾಕಂದರೆ ಇದನ್ನು ಸ್ಟೋರ್ ಮಾಡಲಿಕ್ಕೆ ರೀಯುಟಿಲೈಸೇಷನ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಅದರ ಒಂದು ಪೂರಕವಾಗಿ ನಮ್ಮ ಕ್ಯಾಂಪಸಲ್ಲಿ ಇದೊಂದು ಪ್ರಯೋಗ ಮಾಡಿದ್ದೇವೆ ಕಳೆದ ವರ್ಷದಿಂದ. ಅದರಲ್ಲಿ ಒಳ್ಳೆಯ ರಿಸಲ್ಟ್ ಬಂದಿದೆ. ಅದನ್ನು ಮಾಹಿತಿಗಳನ್ನು ನಾವು ಹೊರಗೆ ಕೊಡ್ತಾ ಇದ್ದೇವೆ. ಅಂದರೆ ಹೇಗೆ ಯೂಸ್ ಮಾಡ್ಕೊಳ್ಬೋದು, ಮಕ್ಕಳಿಗೂ ಅದರ ಬಗ್ಗೆ ಮಾಹಿತಿಗಳನ್ನು ಕೊಡ್ತೇವೆ. ನಿಮ್ಮ ಮನೆಯಲ್ಲಿ ನೀವು ಹೇಗೆ ಮಾಡ್ಬೋದು ಅಂತ. ಮತ್ತು ಗ್ರೀನರಿ ಈ ವರ್ಷ ವನ ಮಹೋತ್ಸವ ಅನ್ನೋದೊಂದು ಡಿಫ್ರೆಂಟಾಗಿ ಮಾಡಿದ್ರು. ಪ್ರತಿ ಮಗುವಿಗೆ ಒಂದೊಂದು ಗಿಡ ನಟ್ಟು ಅದನ್ನು ನಿನ್ನ ಮನೆಯಲ್ಲಿ ನೀವು ಬೆಳೆಸಬೇಕಂತ ಹೇಳುವ ಒಂದು ಕಲ್ಪನೆಯಿಂದ ಪ್ರತಿ ಮಗುವಿಗೆ ಒಂದೊಂದು ಗಿಡವನ್ನು ಕೊಟ್ಟಿದ್ದೇವೆ. ಸೊ ಪರಿಸರ ಬೆಳೆಸಿದರೆ ಮಾತ್ರ ಮಾನವ ಮುಂದಿನ ದಿನಗಳಲ್ಲಿ ಬಹಳ ಉತ್ತಮವಾಗಿ ಬದುಕಲಿಕ್ಕೆ ಸಾಧ್ಯ ಅನ್ನೋ ಒಂದು ಉತ್ತಮವಾದ ಸಂದೇಶವನ್ನು ಇಂದಿನ ಮಕ್ಕಳಿಗೆ, ಅಂದರೆ ಮುಂದಿನ ಜನಾಂಗದವರಿಗೆ ಸಂಸ್ಥೆ ಅಧ್ಯಕ್ಷರು ಕೊಡ್ತಾ ಇದ್ದಾರೆ. ಮತ್ತು ನಮ್ಮಲ್ಲಿ 400 ಮೆಡಿಸಿನಲ್ ಪ್ಲ್ಯಾಂಟ್ಸ್ ಇದೆ. 400 ಮೆಡಿಸಿನಲ್ ಪ್ಲ್ಯಾಂಟ್ಸ್. ಅದು ಬಹುತೇಕ ನಿಮ್ಮ ಯಾವ ಪರಿಸರದಲ್ಲಿದೆ ಶಾಲೆಯಲ್ಲಿ? ಶಾಲೆ ಸುತ್ತಮುತ್ತ ಎಲ್ಲ ಪರಿಸರದಲ್ಲಿದೆ ಈ ತರಗತಿ. ಅದರಿಂದ ಏನಾಗ್ತದೆ, ಒಂದು ಮಕ್ಕಳಿಗೆ ತಿಳುವಳಿಕೆ ಇದೆ. ಈ ಒಂದು ಪರ್ಟಿಕ್ಯುಲರ್ ಈ ಗಿಡದಿಂದ ಏನು ಉಪಯೋಗ ಇದೆ ಅನ್ನೋದು ನಮ್ಮ ಟೀಚರ್ಸ್ ಮಗುವಿಗೆ ಹೇಳ್ತಾರೆ, ಎಬೋವ್ 8th ಸ್ಟ್ಯಾಂಡರ್ಡ್ ನಂತರ. ಆಮೇಲೆ ವಾತಾವರಣ ಪರಿಶುದ್ಧವಾಗಿರ್ತದೆ. ಈಗ ಮೆಡಿಸಿನಲ್ ಪ್ಲ್ಯಾಂಟ್ ಇರುವಂಥ ಒಂದು ವಾತಾವರಣದಲ್ಲಿ ಆ ಗಾಳಿ ಅನ್ನೋದು ಅಷ್ಟು ಶುದ್ಧವಾಗಿರ್ತದೆ. ಆ ಕಲ್ಪನೆಯಿಂದ 400 ಮೆಡಿಸಿನಲ್ ಪ್ಲ್ಯಾಂಟ್ ಐಡೆಂಟಿಫೈಡ್ ಆಗಿ ಅದಕ್ಕೆಲ್ಲ ನೇಮ್ ಬೋರ್ಡ್ ಹಾಕಿದೆ.
ಕಳೆದ ವರ್ಷ ಮಾರ್ಚ್ 22 ವಿಶ್ವ ಜಲ ದಿನಾಚರಣೆ, ವರ್ಲ್ಡ್ ವಾಟರ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಯುನೈಟೆಡ್ ನೇಷನ್ಸ್ನವರು ಕಳೆದ 20 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅದರ ಅಂಗವಾಗಿ ಈ ಸಂಸ್ಥೆಯಲ್ಲಿ ಶ್ರೀಪಡ್ರೆ ಬಗ್ಗೆ ನೀವು ಕೇಳಿರ್ಬೋದು. ಯಾಕಂದರೆ ಅವರು ಡಾಕ್ಟರ್ ರಾಜೇಂದ್ರ ಸಿಂಗ್ ಅಂತಿದ್ದಾರೆ, ಅವರು ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಅದರ ನಂತರ ರೈನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಶ್ರೀಪಡ್ರೆ. ಖಂಡಿತ ಕೇರಳ ರಾಜ್ಯದ ಹಲಸು ಇದರದ್ದು ರಾಯಭಾರಿಯಾಗಿ ಕೇರಳ ಸರ್ಕಾರವನ್ನು ಯೋಜನೆ ಮಾಡಿದ್ದಾರೆ. ಪರ್ಸನ್ ಫಾರ್ ಪ್ರಾಕ್ಟಿಕಲ್. ಶ್ರೀಪಡ್ರೆ ಅವರು ರಾಜಸ್ಥಾನ ಮತ್ತು ಗುಜರಾತ್ ಮತ್ತು ಬಹುತೇಕ ಮಧ್ಯಪ್ರದೇಶ ರಾಜ್ಯಗಳಲ್ಲಿ ಬಹಳಷ್ಟು ಹಳ್ಳಿಗಳಲ್ಲಿ ಆವಿಷ್ಕಾರ ಮಾಡಿದ್ದಾರೆ. ಅಂತಹ ಒಂದು ಸಂಪನ್ಮೂಲ ವ್ಯಕ್ತಿ ಶ್ರೀಪಡ್ರೆ ಅವರು ಕುಂದಾಪುರದ ಈ ಕೋಟೇಶ್ವರದಲ್ಲಿರುವ ಗುರುಕುಲ ಪಬ್ಲಿಕ್ ಸ್ಕೂಲಿಗೆ ಬಂದು ಇಲ್ಲಿ 3-4 ಗ್ರೌಂಡ್ ವಾಟರ್ ರೀಚಾರ್ಜ್ ಅಂದರೆ ಮಳೆ ಕೊಯ್ಲಿನ ಬಗ್ಗೆ ಪ್ರಾತ್ಯಕ್ಷಿಕೆಯನ್ನು ಮಾಡಿ ಪ್ರಾಕ್ಟಿಕಲ್ ಆಗಿ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಯೋಜನೆಯನ್ನು ಮಾಡಿರುವುದು ಬಹುತೇಕ ಕರಾವಳಿಯ ಕರ್ನಾಟಕ ಪ್ರದೇಶದ ಒಂದು ಶಾಲೆಯಲ್ಲಿ ಇದೇ ಪ್ರಥಮ ಅಂತ ಹೇಳ್ಬೋದು. ಸಣ್ಣ ಪಿಟ್ಟು ಎಲ್ಲ ಕಡೆ ಮಾಡ್ತಾರೆ, ನೀವು ನೋಡ್ತಿರ್ಬೋದು. ಒಂದು ಸಣ್ಣ ಇಂಗುಗುಂಡಿ ಮಾಡ್ತಾರೆ, ಅದು ಇವರು ಮಾಡಿದ ಇಂಗುಗುಂಡಿ ಅಲ್ಲ, ಬಾವಿ ಮಾಡಿದ್ದಾರೆ. 25-30 ಅಡಿ ಆಳದ ಬಾವಿಯನ್ನು ಮಾಡಿ ಅದರಲ್ಲಿ ಅವರು ನೀರನ್ನು ಹೇಗೆ ಪೂರ್ಣ ಮಾಡ್ಬೋದು ಅಂತ ಬಹಳ ಸುಂದರವಾದ ಕಲ್ಪನೆ. ನಾವು ಮುಂದಿನ ಕ್ಷಣಗಳೆಲ್ಲ ಪರಿಸರವನ್ನು ನೋಡಿಕೊಂಡು ಬರ್ಬೋದು. ಸಮಾರಂಭದಲ್ಲಿ ಈ ಗುರುಕುಲ ಪಬ್ಲಿಕ್ ಸ್ಕೂಲ್ನಲ್ಲಿ ನೀವು ನೋಡ್ತಾ ಇರ್ಬೋದು, ಸದೃಶ್ಯ ಅನ್ನೋ ಒಂದು ಆರ್ಟ್ ಗ್ಯಾಲರಿ ಪ್ರಾರಂಭ ಮಾಡಿದ್ರು. ಬಹಳ ಸುಂದರವಾದ ಆರ್ಟ್ ಗ್ಯಾಲರಿ, ನನ್ನ ಕಲ್ಪನೆಗೂ ಮೀರಿದಂಥ ಆರ್ಟ್ ಗ್ಯಾಲರಿ ಇದು. ಯಾಕಂದರೆ ಬೇರೆ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ಇಷ್ಟು ಸುಂದರವಾದಂತಹ ಇಂತಹ ಒಂದು ಆರ್ಟ್ ಗ್ಯಾಲರಿ ನಾನು ನೋಡಿದ ನೆನಪಿಲ್ಲ. ಈ ಆರ್ಟ್ ಗ್ಯಾಲರಿಯನ್ನು, ಯಾಕಂದರೆ ಬಹುತೇಕ ಇದಕ್ಕೆ ಬಹಳಷ್ಟು ನಿಮ್ಮ ಶ್ರಮ ಇದೆ, ನಿಮ್ಮ ಸಂಸ್ಥೆ ಸಿಬ್ಬಂದಿಗಳದ್ದು ಶ್ರಮ ಇದೆ. ಈ ಆರ್ಟ್ ಗ್ಯಾಲರಿ ಮಾಡಬೇಕೆಂಬ ಕಲ್ಪನೆ ತಮಗೆ ಯಾವ ತರಹ ಬಂತು ಮತ್ತು ಇದರ ಹಿನ್ನೆಲೆ ಬಗ್ಗೆ ಒಂದೆರಡು ಮಾತು ಬಂದಿದೆ? ಖಂಡಿತ 2016ರಲ್ಲಿ ನಮ್ಮ ದಶಮಾನೋತ್ಸವ ಅಂಗವಾಗಿ ಒಂದು ಆರ್ಟ್ ಗ್ಯಾಲರಿ ಮಾಡಿ. ಯಾಕೆಂದರೆ 2008ರಿಂದ ನಾವು ಆರ್ಟ್ ಕ್ಯಾಂಪ್ ಮಾಡ್ತಾಯಿದ್ದೇವೆ ಪ್ರತಿ ವರ್ಷ. ಈ ರಾಜ್ಯ ಮಟ್ಟದ ನೇಷನಲ್ ಲೆವೆಲಿನ ಆರ್ಟಿಸ್ಟ್ ಅಂತ ಕರೆದು ಇಲ್ಲಿ ಟ್ರೈಬಲ್ ಆರ್ಟ್ ಕ್ಯಾಂಪು, ಬೇರೆ ಬೇರೆ ಆರ್ಟ್ ಕ್ಯಾಂಪ್ ಪ್ರತಿ ವರ್ಷ ಮಾಡ್ತಿದ್ದೇವೆ. ನಮ್ಮಲ್ಲಿ ಸುಸಜ್ಜಿತವಾದ ಆರ್ಟ್ ಗ್ಯಾಲರಿ ಮಾಡಬೇಕಂತ ಅವತ್ತು ಡಿಸೈಡ್ ಮಾಡಿ ಅದರ ಪ್ರಕಾರ ಸದಸ್ಯ ಆರ್ಟ್ ಗ್ಯಾಲರಿಯನ್ನು ಓಪನ್ ಮಾಡೋದು. ಇದು ಸಾಧಾರಣ 2000 ಸ್ಕ್ವೇರ್ ಫೀಟ್ ವಿಸ್ತೀರ್ಣ ಇರುವಂಥದ್ದು. ಬಹುಶಃ ಈ ನಮ್ಮ ಪರಿಸರದಲ್ಲಿ ಈ 2 ಜಿಲ್ಲೆಯಲ್ಲಿ ಶಾಲೆಯಲ್ಲಿ ಸಾಂಸ್ಥಿಕವಾಗಿ ಯಾವುದೇ ಆರ್ಟ್ ಗ್ಯಾಲರಿ ಯಾರು ಮಾಡೋದಿಲ್ಲ, ಕಮರ್ಷಿಯಲ್ ಆಗಿ ಮಾಡುತ್ತಿದ್ದೆ, ಅದನ್ನು ನಾವು ಮಾಡಿದ್ದೇವೆ. ಓಕೆ ಸರ್, ಈಗ ನೀವು ಈ ವಿಶಾಲವಾದ ಆರ್ಟ್ ಗ್ಯಾಲರಿ ಬಗ್ಗೆ ಮಾತಾಡಿದ್ರೆ ಇಲ್ಲಿರ್ತಕ್ಕಂತಹ ಕಲಾಕೃತಿಗಳು ಇಲ್ಲಿಯ ವಿದ್ಯಾರ್ಥಿಗಳೇ ಮಾಡಿದ ಕಲಾಕೃತಿ ವಿದ್ಯಾರ್ಥಿಗಳಲ್ಲಿದೆ. ಯಾಕಂದ್ರೆ ನಮ್ಮಲ್ಲಿ ನೇಷನಲ್ ಲೆವೆಲ್ ಆರ್ಟಿಸ್ಟ್ ಬಂದು ಮಾಡಿದ್ದು ಇದೆ 2. ನಾನು ನೋಡ್ತಾ ಇದ್ದೇನೆ, ಭಾಳಷ್ಟು ಗಣ್ಯರು ಈ ಆರ್ಟ್ ಗ್ಯಾಲರಿ ಇನಾಗ್ರೇಷನ್ ಮಾಡಿದ್ರು. ಭಾಳಷ್ಟು ಕಲೆಯ ಬಗ್ಗೆ ಒಂದು ಕಾಳಜಿ ಉಳ್ಳಂತಹ ಮಹಾನ್ವಿತರು ಈ ಸಂಸ್ಥೆಗೆ ಬಂದು ಈ ಆರ್ಟ್ ಗ್ಯಾಲರಿ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಬಹುತೇಕ ಸಹಸ್ರಾರು ವರ್ಷಗಳ ಹಿಂದಿನ ಈ ಆರ್ಟ್ ಏನು ಚಿತ್ರಕಲೆ ಇದೆ, ಅದರ ಬಗ್ಗೆ ಒಂದು ಸುಂದರವಾದ ಪ್ರದರ್ಶನವನ್ನು ಇಲ್ಲಿ ನೋಡ್ತಾ ಇರ್ಬೋದು. ಯಾವ ಥರ ಈ ಕಲೆಯ ಬಗ್ಗೆ ಪ್ರದರ್ಶನ ಇದೆ? ವೆರಿ ವೆರಿ ಡಿಫ್ರೆಂಟ್. ಮಕ್ಕಳ ಬೌದ್ಧಿಕ ಮಟ್ಟ, ಚಿತ್ರಕಲೆಯಿಂದ ಮಕ್ಕಳ ಬೌದ್ಧಿಕ ಮಟ್ಟ ಇಂಪ್ರೂವ್ ಆಗ್ತದೆ ಅನ್ನೋದು ನಮ್ಮ ಕಲ್ಪನೆ. ಅದೇ ನಾವು ನೋಡ್ತಾ ಇದ್ದೇವೆ, ಯಕ್ಷಗಾನ ಇರ್ಬೋದು, ಕಂಬಳ ಕಂಬಳ ಇರ್ಬೋದು, ಎಲ್ಲ ನಮ್ಮ ಕರಾವಳಿಯ ಜನಜೀವನ ಶೈಲಿ ಹಾಗೂ ಕರಾವಳಿಯ ಸಂಸ್ಕೃತಿಯನ್ನು ಮುಂದಿನ ಜನಗಳಿಗೆ ಅದೊಂದು ಛತ್ತೀಸ್ಗಢದಿಂದ ಟ್ರೈಬಲ್ ಬಂದು ಇಲ್ಲಿ ಮಾಡಿದ್ದಾರೆ. ಛತ್ತೀಸ್ಗಢದಿಂದ ಇಲ್ಲಿ ಬಂದು ಮಾಡಿದ್ದಾರೆ. ಈಗ ಟೆರೆಕೋಟ ಮಾಡಿದ್ದು ಇನ್ನೊಂದು ಕಡೆ ಮಧ್ಯಪ್ರದೇಶದಿಂದ ಬಂದು, ಬೇರೆ ಬೇರೆ ಕಡೆಯಿಂದ ಬಂದು. ಸೊ ವಿದ್ಯಾರ್ಥಿಗಳಿಗೆ ನೀವು ನಮ್ಮ ಸಂಸ್ಕೃತಿಯನ್ನು ಸಹ ನೀವು ಹೇಗೆ ಮುಂದುವರಿಸಿಕೊಂಡು ಹೋಗ್ಬೋದು, ಅದರ ಬಗ್ಗೆ ನೀವು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಒದಗಿಸ್ತಾ ಇದ್ದೀವಿ. ಬಹಳ ಉತ್ತಮವಾದ ಕೆಲಸವನ್ನು ಈ ಸಂಸ್ಥೆಯವರು ಮಾಡ್ತಾ ಇದ್ದಾರೆ.
ಯಾಕೆ ಬಂತು, ಹಾಗೆ ಇಂಥ ಆರ್ಟ್ ಗ್ಯಾಲರಿಯಲ್ಲಿ ಎಷ್ಟು ಜನದ ಮಟ್ಟಿಗೆ ಕೈ ಜೋಡಿಸಿದ್ದಾರೆ? ಈ ಆರ್ಟ್ ಗ್ಯಾಲರಿ ಮಾಡೋದು ಮೇನ್ ಇಳುವರಿ ನಮ್ಮ ಮಿಸ್ಸಸ್ ಅನುಪಮ. ಯಾಕೆ ಅವರಿಗೆ ಕಲೆಯಲ್ಲಿ ಚಿತ್ರಕಲೆಯಲ್ಲಿ ತುಂಬ ಇಂಟ್ರೆಸ್ಟ್ ಚಿಕ್ಕದು. ಅದಕ್ಕೋಸ್ಕರ ಅವರ ಕಲ್ಪನೆ ಕಳೆದ 5-6 ವರ್ಷಗಳಿಂದ ನ್ಯಾಷನಲ್ ಲೆವೆಲ್ ಆರ್ಟ್ ಕ್ಯಾಂಪ್ಗಳನ್ನು ಮಾಡಿಸ್ತಾ ಬಂದಿದ್ದಾರೆ. ಎಲ್ಲದಕ್ಕೂ ಅವರದ್ದು ಬೇರೆ ಅವರೊಂದು ಕನಸನ್ನು ಕೂರಿಸಿದ್ದಾರೆ. ಯಾಕಂದರೆ ಸುಮಾರು ನೋಡ್ತಿದ್ದೇನೆ, ಸುಮಾರು 250ಕ್ಕೂ ಮಿಕ್ಕಿದ ಸುಂದರವಾದ ಕಲಾಕೃತಿಗಳೊಂದು ಸಂಗಮ ಅಂತ ಹೇಳ್ಬೋದು ನಾನು. ಯಾಕಂದರೆ ಸಂಸ್ಥೆಗೆ ಬರುವಾಗ ನನಗೆ ಇಂತಹ ಒಂದು ಆರ್ಟ್ ಗ್ಯಾಲರಿ ಒಂದು ಆಲೋಚನೆ ಇರಲಿಲ್ಲ. ತಾವು ಯಾವಾಗ ಹೇಳಿದ್ರು ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯಿತು, ನೀವು ಗುರುಕುಲ ಪಬ್ಲಿಕ್ ಸ್ಕೂಲ್ ಅಂತ ಏನಿಟ್ಟಿದ್ರೆ ಅದರ ಕೆಳಗೆ ನೀವು ಗುರುಕುಲ ಪಬ್ಲಿಕ್ ಸ್ಕೂಲ್ ಆ್ಯಂಡ್ ಆರ್ಟ್ ಸ್ಕೂಲ್ ಅಂತ ನಾವು ಹಾಕ್ಬೋದು. ಯಾಕಂದರೆ ಇಷ್ಟು ಸುಂದರವಾದ ಕಲಾಕೃತಿಗಳಿಗೆ ಮಕ್ಕಳು ಸಹ ಒಂದು ಮಾಡಬೇಕಾದ್ರೆ ಅದಕ್ಕೆ ಬಹಳಷ್ಟು ಸಮಯಗಳ ಒಂದು ಪರಿಶ್ರಮ ಖಂಡಿತವಾಗಿ ಇದೆ. ಆ ವಿದ್ಯಾರ್ಥಿಗಳಿಗೆ ಏನು ಸಮಯ ಇದೆ ಅದನ್ನು ನೀವು ಸದುಪಯೋಗವಾಗಿ ಬಳಸ್ಕೊಳ್ತಾ ಇದ್ದೀರಿ, ಸದುಪಯೋಗ ಮಾಡ್ತಾ ಇದ್ದೀರಿ. ಮಕ್ಕಳಿಗೆ ಈಗ ಇಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಸ್, ಇಂಟರ್ನೆಟ್, ಸಾಮಾಜಿಕ ಜಾಲತಾಣಗಳಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಅದರ ಬದಲಾಗಿ ಇಂತಹ ಏನೊಂದು ಕಲೆ ಇದೆ, ನಮ್ಮ ಕರಾವಳಿಯ ಯಕ್ಷಗಾನ ಇರ್ಬೋದು, ಅವ್ರ ಕಂಬಳಿ ಇರ್ಬೋದು, ಅವ್ರ ನಾಗರಾಜನ ಇರ್ಬೋದು, ಬಹಳಷ್ಟು ಏನು ನಮ್ಮ ಸಂಸ್ಕೃತಿ ಇದೆ, ಅದರ ಬಗ್ಗೆ ಮಕ್ಕಳಿಗೆ ಈಗಲೇ ಒಂದು ಮಾಹಿತಿಗಳನ್ನು ಕೊಟ್ಟು ಅದರ ಬಗ್ಗೆ ಒಂದು ಚಿಂತನೆ ಕೊಟ್ಟು ಅದನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ನೀವು ಇವಾಗಲೂ ಒಂದು ಫೌಂಡೇಶನ್ ಆಗ್ತಾ ಇದ್ದೀರಿ ಅಂತ ಬಹಳ ಖುಷಿ ಆಗ್ತದೆ. ಈಗಷ್ಟೇ ಶ್ರೀ ಬಾಂಡೆ ಸುಭಾಷ್ ಶೆಟ್ಟಿ ಅವರು ಹೇಳಿದರು ಇಂಗುಗುಂಡಿಯ ಬಗ್ಗೆ. ಈಗ ನೀವು ಇಂಗುಬಾವಿ ನೋಡ್ತಾ ಇರ್ಬೋದು. ಇಲ್ಲಿ ಇಂಗುಬಾವಿ ಸುಮಾರು 25-30 ಅಡಿ ಆಳ ಇದೆ. 2 ಸಿಸ್ಟಮ್ ಇದೆ ಇದರಲ್ಲಿ. ಒಂದು ಈ ಇಡೀ ಬಿಲ್ಡಿಂಗ್ನಲ್ಲಿ ಬರತಕ್ಕಂತಹ ಮಳೆಯ ನೀರು ಇದರಲ್ಲಿ ಒಂದು ಪೈಪಲ್ಲಿ, ಇನ್ನೊಂದು ಪೈಪಲ್ಲಿ ನೀವು ನೋಡ್ಬೋದು ಇಡೀ ಕ್ಯಾಂಪಸ್ಸಲ್ಲಿ ಬರತಕ್ಕಂತಹ ಮಳೆಯ ನೀರು ಹರಿದುಕೊಂಡು ಇಲ್ಲಿ ಬರ್ತಾ ಇದೆ. ವೆರಿ ಸಿಂಪಲ್ ಟೆಕ್ನಾಲಜಿ. ಯಾಕಂದರೆ ನೀವು ಹರಪ್ಪ ಮೊಹಂಜದಾರದ ಈ ಸಿವಿಲೈಸೇಷನ್ ನೋಡಿದರೆ ಸುಮಾರು ಸಹಸ್ರಾರು ವರ್ಷಗಳ ಹಿಂದೆ ಅಷ್ಟು ಈ ಕಾನ್ಸೆಪ್ಟ್ ಇತ್ತು. ಸೊ ಈಗ ಪುನಃ ಇಂಥ ಕಾನ್ಸೆಪ್ಟ್ ನಾವು ಮಾಡಬೇಕು. ಯಾಕಂದರೆ ಈಗಷ್ಟೇ ಸುಭಾಷ್ ಚಂದ್ರ ಶೆಟ್ಟಿ ಅವರು ಹೇಳಿದರು, ಯಾಕಂದರೆ ನಮ್ಮ ಇಲ್ಲಿ ಬಹುತೇಕ ಮಳೆ ಆಗ್ತಾ ಇದೆ ನಮ್ಮ ಕರಾವಳಿ ಕರ್ನಾಟಕದಲ್ಲಿ 3600 ಮಿಲಿಮೀಟರ್. ಆದರೆ ನಾವು ನೀರನ್ನು ಕರೆಕ್ಟಾಗಿ ಅದನ್ನು ಬಳಕೆ ಮಾಡ್ತಾ ಇಲ್ಲ. ಹಾಗೆ ನೋಡ್ಲಿಕ್ಕೆ ಹೋದರೆ ರೀಯುಟಿಲೈಸೇಷನ್ ಮಾಡ್ತಾ ಇಲ್ಲ. ಇದರ ಬಗ್ಗೆ ನಾವು ಇವಾಗಲೇ ಒಂದು ಕಾಳಜಿ ಮಾಡದೇ ಇದ್ದಲ್ಲಿ ಮುಂದುವರೆದ ದಿನಗಳಲ್ಲಿ ನಮಗೆ ನೀರಿಗಾಗಿ ಬಹಳ ಸಮಸ್ಯೆಗಳಾಗ್ಬೋದು. ಮುಂದಿನ ಜನಾಂಗ, ಹಾಗೆ ಇಂದಿನ ವಿದ್ಯಾರ್ಥಿಗಳ ಮುಂದಿನ ಜನಾಂಗ, ಹಾಗೆ ಆ ದಿಶೆಯಲ್ಲಿ ಇಂದಿನ ವಿದ್ಯಾರ್ಥಿಗಳಿಗೆ ಬರೇ ತರಗತಿಯಲ್ಲಿ ನೀವು ಇಂಗುಗುಂಡಿ ಅವರ ಇಂಗು ಬಾವಿಯ ಚಿತ್ರಗಳನ್ನು ತೋರಿಸಿ ವಿಡಿಯೋಗಳನ್ನು ತೋರಿಸಿದ್ರೆ ಮಕ್ಕಳಿಗೆ ಅದರ ಒಂದು ಕಲ್ಪನೆ ಬರೋದಿಲ್ಲ. ಆದ್ದರಿಂದ ಮಕ್ಕಳಿಗೆ ನಿಜವಾದ ಪ್ರಾಕ್ಟಿಕಲ್ ಆಗೋದನ್ನು ಯಾವ ಥರ ಮಾಡ್ತಾರೆ, ಯಾವ ಥರದ ಇಂಪ್ಲಿಮೆಂಟೇಷನ್, ಅದಕ್ಕೆ ನಾನು ಮೊದಲೇ ಹೇಳಿದ್ದೆ, ಇವರು ಈ ಸಂಸ್ಥೆಯಲ್ಲಿ ಬರೀ ನಾಲೆಜ್ ಕೊಡ್ತಾ ಇಲ್ಲ, ನಾಲೆಜ್ ಒಟ್ಟಿಗೆ ಪ್ರಾಕ್ಟಿಕಲ್ ನಾಲೆಜ್ ಕೊಡ್ತಾ ಇದ್ದಾರೆ, ಅಂದರೆ ಸ್ಕಿಲ್ ಕೊಡ್ತಾ ಇದ್ದಾರೆ. ಯಾವ ಥರ ಇದರ ಒಂದು ವ್ಯವಸ್ಥೆಯನ್ನು ಮಾಡ್ಬೋದು. ಹಾಗೆ ವಿದ್ಯಾರ್ಥಿಗಳ ಮುಂದೆ ಸಿವಿಲ್ ಇಂಜಿನಿಯರಿಂಗ್ ಹೋಗೋರು ಇರ್ಬೋದು, ಅವರು ಯಾವುದೇ ಸರ್ಕಾರಿ ಸಂಸ್ಥೆಗಳಲ್ಲಿ ಉನ್ನತ ಅಧಿಕಾರಿಗಳಾಗಿ ಮುಂದೆ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಬೋದು, ಅಥವಾ ಕೃಷಿಗಳಲ್ಲಿ ಒಳ್ಳೆ ಕೃಷಿಕರಾಗಿ ಮುಂದೆ ಹೋಗ್ಬೋದು. ಅಂತಹ ಸಂದರ್ಭದಲ್ಲಿ ಮುಂದೆ ಸಮಾಜಕ್ಕಾಗಿ ಏನಾದರೂ ಕೊಡುಗೆಯನ್ನು ಕೊಡಬೇಕಾದ್ರೆ ಇಂತಹ ಪರಿಸರ ಕಾಳಜಿ ಉಳ್ಳಂತಹ ಒಂದು ವ್ಯವಸ್ಥೆಯನ್ನು ಕೊಡ್ಲಿಕ್ಕೆ ಆಗತ್ತೆ ಎನ್ನುವ ಒಂದು ಚಿಂತನೆಯನ್ನು ಈ ಸಂಸ್ಥೆಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಲಾಸ್ಟ್ ಇಯರ್ ಮಾಡಿದ್ದೇವೆ. ಇದರಿಂದ ನಮ್ಮ ವಾಟರ್ ಟೇಬಲ್ ರೈಸ್ ಆಗಿದೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಸೊ ಬಹುತೇಕ ನೀರಿನ ಸಮಸ್ಯೆ ನಿಮಗೆ ಬಹುತೇಕ ಕಡಿಮೆ ಆಗಿದೆ ಅಂತ ಈ ವರ್ಷ ಆಗಿದೆ. ಮುಂದಿನ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನು ಮುಂದಿನ 5 ವರ್ಷದಲ್ಲಿ ನಮಗೆ ಯಾವುದೇ ವಾಟರ್ ಸಮಸ್ಯೆ ಇರಲಿಕ್ಕಿಲ್ಲ. ಯಾಕಂದರೆ ವಾಟರ್ ಟೇಬಲ್ ಅಂತರ್ಜಲ ಮಟ್ಟ ಅಂತ ಏನು ಹೇಳ್ತೇವೆ ಅದು ಮೇಲೆ ಬರ್ತದೆ. ಹೌದು, ಶ್ರೀಪಟ್ಟರ ಇದರ ಪ್ರಕಾರ ಗೈಡೆನ್ಸ್ ಪ್ರಕಾರ ಮಾಡಿದ್ದೇವೆ. ಉತ್ತಮವಾದ ವ್ಯವಸ್ಥೆ ಅವರದ್ದು ಇವತ್ತು ಹೆಚ್ಚಾಗಿ ಚೆನ್ನೈಯಲ್ಲಿ ಮಾಡ್ತಾ ಇದ್ದಾರಂತೆ. ಹಾಗೆ ಬೆಂಗಳೂರಲ್ಲಿ ಸ್ವಲ್ಪ ಕಡೆ ಮಾಡಿದ್ದಾರೆ. ಈ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ನಮ್ದಾದ್ನಂದರೆ 2-3 ಕಡೆಯಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳಿಗೆ ಏನಂದರೆ ಒತ್ತಡ ಇರಬಾರ್ದು. ಅವರಿಗೆ ಬಣ್ಣಗಳ ಬಗ್ಗೆ, ಕಾರ್ಟೂನ್ ಬಗ್ಗೆ ಬೇರೆ ಬೇರೆ ದಿನಗಳನ್ನು ಅಂತ ಆಚರಣೆ ಮಾಡ್ತಾರೆ. ಆಚರಣೆ ಮಾಡಿ ಅದರ ಮುಖಾಂತರ ಮಕ್ಕಳಿಗೆ ತಿಳುವಳಿಕೆ ಕೊಡುವಂಥ ಒಂದು ಕಾರ್ಯಕ್ರಮ, ವಿಭಿನ್ನವಾದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಈ ಬಿಲ್ಡಿಂಗ್ ಸ್ವಲ್ಪ ಈ ಕ್ಯಾಂಪಸ್ ಒಂದು ಡಿಫ್ರೆಂಟ್ ಆಗಿದೆ, ಕೂಲಾಗಿ ಮಕ್ಕಳಿಗೆ ಪೂರಕವಾಗಿದೆ. ಮಕ್ಕಳಲ್ಲಿ ನೆಲದ ಮೇಲೆ ಕೂತ್ಕೊಂಡು ನೀವು ನೋಡಿರೋ ತರಗತಿಯಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಮಕ್ಕಳು ಇದರಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂಥದ್ದು, ಬರೆಯುವಂಥದ್ದು ಒಂದು ಎಲ್ಲ ಡಿಫ್ರೆಂಟಾಗಿ ಒಂದು ಕಾನ್ಸೆಪ್ಟ್ ಇದೆ ಇದರಲ್ಲಿ.
ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳಿಗೆ ಹೇಗೆ ಅಂಕ ಗಳಿಸುವುದು, ಹಾಗೆ ಹೇಗೆ ಉತ್ತಮವಾದಂತಹ ಕೆಲಸವನ್ನು ಗಿಟ್ಟಿಸಿಕೊಳ್ಳುವುದು ಎನ್ನುವ ಒಂದು ಆಲೋಚನೆಯ ಬಗ್ಗೆ ನಾವು ಬಹಳಷ್ಟು ಮಹತ್ವ ನೀಡ್ತಾ ಇದ್ದೇವೆ. ಬಹುಶಃ ನಮ್ಮ ಪಾಲಕರಿಗೂ ಕೂಡ ಅದೇ ಯೋಚನೆ ಅನಿಸುತ್ತೆ. ಆದರೆ ಶಿಕ್ಷಣದಲ್ಲಿ ನಿರಂತರ ಬದಲಾವಣೆ ಇದೆ. ಆ ಬದಲಾವಣೆಗೆ ಅನುಗುಣವಾಗಿ ನಾವು ವಿದ್ಯಾರ್ಥಿಗಳ ಬೆಳವಣಿಗೆಯನ್ನು ಬಯಸಬೇಕಾಗಿದೆ. ಬಹುಶಃ ಈ ನಿಟ್ಟಿನಲ್ಲಿ ನಮ್ಮ ಗುರುಕುಲ ಸಂಸ್ಥೆಯು ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗಾಗಿ ರಾಷ್ಟ್ರೀಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ಹೆಮ್ಮೆ ನಮಗಿದೆ. ಬಹುಶಃ ಬರೀ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮಾತ್ರವಲ್ಲ ಅಥವಾ ಅಂಕಗಳಿಕೆ ಇಲ್ಲಿ ಮುಖ್ಯವಲ್ಲ, ಇದರೊಂದಿಗೆ ಒಂದು ವಿದ್ಯಾರ್ಥಿಯನ್ನು ಉತ್ತಮ ಮನುಷ್ಯನನ್ನಾಗಿ ಹೇಗೆ ಮಾಡುವುದು, ವಿದ್ಯೆಯ ಜ್ಞಾನದ ಜೊತೆಗೆ ಅವರಿಗೆ ಕೌಶಲಾಭಿವೃದ್ಧಿ ಅಂದರೆ ನಾಲೆಜ್ ಹಾಗೂ ಸ್ಕಿಲ್ಲನ್ನು ಹೇಗೆ ಒಟ್ಟಿಗೆ ನೀಡುವುದು ಅನ್ನುವಂತಹ ವಿಚಾರಗಳನ್ನು ಒಳಗೊಂಡಂತಹ ನಮ್ಮ ಶಿಕ್ಷಣ ಸಂಸ್ಥೆ ಬಹಳಷ್ಟು ಪ್ರಯತ್ನವನ್ನು ಈ ನಿಟ್ಟಿನಲ್ಲಿ ಮಾಡ್ತಾ ಇದೆ. ಬಹುಶಃ ವಿದ್ಯಾರ್ಥಿ ಮುಂದೆ ಬೆಳೆದು ಒಂದು ಉತ್ತಮ ಪ್ರಜೆಯಾಗಿ ನಾವು ಸಮಾಜಕ್ಕೆ ಕೊಟ್ಟಾಗ ಅವನ ಕೊಡುಗೆ ಏನು, ಅದೇ ರೀತಿಯಲ್ಲಿ ಬಹಳಷ್ಟು ವಿಚಾರಗಳನ್ನು ಒಳಗೊಂಡಂಥ ನಮ್ಮ ಸಂಸ್ಥೆ ಈ ವಿಚಾರದಲ್ಲಿ ಕೆಲಸ ಮಾಡ್ತಾ ಇದೆ. ಬಹುಶಃ ಇದರೊಂದಿಗೆ ಇವತ್ತಿನ ಈ ಜ್ಞಾನದ ಬೆಳವಣಿಗೆಗೆ ಇನ್ನೇನೇನು ಬೇಕು ಎನ್ನುವುದರ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಹಲವಾರು ಸೆಮಿನಾರ್ಗಳನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ. ಬಹುಶಃ ಸಮಾಜದೊಂದಿಗೆ ಯಾವ ರೀತಿ ಸಂವಾದವನ್ನು ನಡೆಸಬೇಕು, ಸಮಾಜದಲ್ಲಿ ಹೇಗೆ ಒಂದು ಉತ್ತಮ ವ್ಯಕ್ತಿಯಾಗಿ ಬೆಳೆಯಬೇಕು, ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಅಥವಾ ಹಲವಾರು ಸಂಪನ್ಮೂಲ ವ್ಯಕ್ತಿಗಳ ಮುಖಾಂತರ ಅವರನ್ನೊಂದು ಟೀಮ್ ಲೀಡರು ಅಥವಾ ಇನ್ನಾವುದೋ ಒಂದು ಗುರಿಯನ್ನು ಇಟ್ಟುಕೊಳ್ಳುವಂತಹ ಪ್ರಯತ್ನವನ್ನು ನಾವು ವಿದ್ಯಾರ್ಥಿಗಳಲ್ಲಿ ಮಾಡಿಸ್ತಾ ಇದ್ದೇವೆ. ಬಹುಶಃ 1ನೇ ತರಗತಿಯಿಂದ 10ನೇ ತರಗತಿಗೆ ನಾವು ಬಹಳ ವಿದ್ಯಾರ್ಥಿಗಳ ಮೇಲೆ ಪ್ರಯತ್ನ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಅಲ್ಲಿ ಅವರ ಆಸಕ್ತಿಯನ್ನು ಕೆರಳಿಸುವಂತಹ ಶಿಕ್ಷಣವನ್ನು ನಾವು ಕೊಡಬೇಕಾಗ್ತದೆ. ಯಾಕಂತ ಹೇಳಿದರೆ ನಮ್ಮ ಏನು ಪಠ್ಯದ ಸಿಲೆಬಸ್ ಇದೆ ಅದನ್ನು ನಾವು ಬೆಳಗಿನಿಂದ ಸಂಜೆಯ ತನಕ ಶಿಕ್ಷಕರ ಮುಖಾಂತರ ಅದನ್ನು ಹೇಳಿಕೊಡಬಹುದು. ಆದರೆ ಅದರಿಂದ ಹೊರಗೊಂದು ಪ್ರಪಂಚವಿದೆ, ಅದರಲ್ಲಿ ಅಗಾಧವಾದ ಮಾಹಿತಿ ಇದೆ ಎನ್ನುವಂಥ ವಿಚಾರವನ್ನು ಕೂಡ ನಾವು ಅಲ್ಲಿ ಮಕ್ಕಳಿಗೆ ಕೊಡಬೇಕಾಗ್ತದೆ. ಯಾಕಂತ ಹೇಳಿದರೆ ಇವತ್ತು ವಿಶೇಷವಾಗಿ ನಾವು ಪರಿಸರದ ಬಗ್ಗೆ ಕಾಳಜಿ ವಹಿಸಬೇಕಾಗತ್ತೆ. ಪರಿಸರದ ಎಲ್ಲ ವಿಷಯವನ್ನು ಒಳಗೊಂಡಂಥ ಒಂದು ಶಿಕ್ಷಣ ನಾವು ಇವತ್ತು ವಿದ್ಯಾರ್ಥಿಗಳಿಗೆ ನೀಡಬೇಕಾಗಿದೆ. ಬರೀ ಮಾರ್ಕ್ ಅಥವಾ ಉತ್ತಮ ಕೆಲಸ ಮಾತ್ರ ಇಲ್ಲಿ ಕಂಡು ಬರುವುದಿಲ್ಲ. ಒಂದು ಸಮಗ್ರ ವಿದ್ಯಾರ್ಥಿಯ ಬೆಳವಣಿಗೆಗೆ ನಾವು ಇಲ್ಲಿ ಪ್ರಯತ್ನ ಮಾಡಬೇಕಾಗತ್ತೆ. ನಾವು ಸಾಧಾರಣ ಪ್ರತಿ ವರ್ಷ ಒಂದು ಸೈನ್ಸ್ ಎಕ್ಸಿಬಿಷನ್ ಹಾಗೂ ಎನ್ವೈರ್ಮೆಂಟ್ ಅಥವಾ ಕ್ರಾಫ್ಟ್ ಇದರಲ್ಲೆಲ್ಲ ಒಂದು ಕಾಂಪಿಟೇಷನ್ ಟೈಪ್ ಮಾಡ್ತಾ ಇದ್ದೇವೆ ಸ್ಕೂಲಲ್ಲಿ. ಸಾಧಾರಣ ನಮ್ಮ ಮಕ್ಕಳು 160-170 ಸೈನ್ಸ್ ಮಾಡೆಲ್ಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇಂಜಿನಿಯರಿಂಗ್ ಕಾಲೇಜಿನ ಮಾಡೆಲ್ಗೆ ಪೂರಕವಾಗಿ ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಯಾಕಂತ ಹೇಳಿದರೆ ನಾವು ಅಲ್ಲಿ 1ನೇ ತರಗತಿಯಿಂದ ಪ್ರಾಥಮಿಕ ಶಿಕ್ಷಣದಲ್ಲಿ ನಾವು ಹೈಸ್ಕೂಲ್ನ ಮಕ್ಕಳು ಏನು ಸೈನ್ಸ್ ಕಲಿತಾರೆ ಅದನ್ನು ನಾವು ಅಲ್ಲಿ ಕೊಡ್ತಾ ಇದ್ದೇವೆ. ಹೈಸ್ಕೂಲ್ನ ವಿದ್ಯಾರ್ಥಿಗಳಿಗೆ ಮುಂದಿನ ಏನು ಇಂಜಿನಿಯರಿಂಗ್ ಕಾಲೇಜು PU ವಿಭಾಗದಲ್ಲಿ ಬರತಕ್ಕಂಥ ಸೈನ್ಸ್ ಮಾಡೆಲ್ಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಬಹುಶಃ ಇದೊಂದು ನಮಗೆ ಹೆಮ್ಮೆಯ ವಿಷಯ ಅನಿಸುತ್ತೆ. ಅದೇ ರೀತಿ ಇವತ್ತು ಸ್ಪಂದನ ಸ್ಮಾರ್ಟ್ ಸ್ಕಾಲರ್ಶಿಪ್ ಅವಾರ್ಡನ್ನು ಕೂಡ ಇಲ್ಲಿ ಉದ್ಘಾಟನೆ ಇವತ್ತಾಗಿದೆ. ಈ ಉದ್ಘಾಟನೆ ಆಗುವಾಗ ಸಹ ನಾವು ಅವರ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅವರ 3-4 ವರ್ಷದಿಂದ ಅವರು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಬಹಳಷ್ಟು ಪ್ರಶಂಸೆಯನ್ನು ವಿದ್ಯಾರ್ಥಿಗಳಲ್ಲಿ ಕೇಳಿ ಬಂದಿದ್ದೇವೆ. ಇವತ್ತು ಕೂಡ ನಮ್ಮ ಶಾಲೆಯ 70 ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ ಬಹಳವಾಗಿ ಮೆಚ್ಚಿಕೊಂಡರು ಈ ಪ್ರೋಗ್ರಾಮನ್ನು. ಅದೇ ರೀತಿ ಸ್ಪಂದನ ವಾಹಿನಿಯ ಮುಖಾಂತರ ಇನ್ನಷ್ಟು ಕಾರ್ಯಕ್ರಮಗಳು, ಉತ್ತಮ ಕಾರ್ಯಕ್ರಮಗಳು ಹೊರಬರಲಿ. ಬರೀ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ಬರಲಿ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೂ ಹಾಗೂ ಸ್ಪಂದನ ವಾಹಿನಿಯವರಿಗೂ ಶುಭ ಹಾರೈಸುತ್ತೇನೆ. ಸುಮಾರು ಒಂದು 40-50 ನಿಮಿಷಗಳಷ್ಟು ಸಮಯ ನಿಮ್ಮ ಇಡೀ ಈ ವಿದ್ಯಾಸಂಸ್ಥೆಯ ಪರಿಸರದಲ್ಲಿ ನಾವೊಂದು ಅವಲೋಕನ ಮಾಡಿದೆವು. ಪೂರ್ತಿ ಮಾಡಲಿಕ್ಕಾಗಲಿಲ್ಲ ಅಂತ ಹೌದು, ಯಾಕಂದ್ರೆ ಸುಮಾರು 40 ಎಕರೆಗಳಷ್ಟು ವಿಸ್ತೀರ್ಣವಾದ ಈ ಪ್ರದೇಶ
ಕೇವಲ 40 ನಿಮಿಷಗಳಲ್ಲಿ ಇದನ್ನು ಅವಲೋಕನ ಮಾಡಲಿಕ್ಕೆ ಆಗುವುದಿಲ್ಲ. ಆದರೂ ಬಹಳಷ್ಟು ಮಾಹಿತಿಗಳು ನನಗೆ ಸಿಕ್ಕಿತ್ತು. ನಿಮ್ಮ ಈ ಶೈಕ್ಷಣಿಕ ಮಟ್ಟದ ಉತ್ತಮ ಗುಣಮಟ್ಟದ ಶಿಕ್ಷಣ ವಿದ್ಯಾಭ್ಯಾಸ, ಮತ್ತೆ ನಿಮ್ಮ ಸಾಮಾಜಿಕ ಕಳಕಳಿ, ಮತ್ತೆ ಪರಿಸರದ ಬಗ್ಗೆ ಕಳಕಳಿ, ಮತ್ತೆ ವಿದ್ಯಾರ್ಥಿಗಳಿಗೆ ಯಾವ ತರ ಆಧುನಿಕ ಶಿಕ್ಷಣವನ್ನು ಕಲಿಸಿಕೊಡ್ಬೇಕು ಅದರ ಬಗ್ಗೆ ಒಂದು ನಿಮ್ಮ ಸುಂದರವಾದ ಕಲ್ಪನೆ. ಹಾಗೆ ಸುಮಾರು 400ಕ್ಕೂ ಅಧಿಕ ಈ ಆಯುರ್ವೇದ ಸಸ್ಯ ತಳಿಗಳನ್ನು ನೀವು ಸಂಸ್ಥೆಯಲ್ಲಿ ಮಾಡಿದ್ದೀರಿ. ಹಾಗೂ ಸಂರಕ್ಷಣೆ, ಜಲಸಂಪನ್ಮೂಲ, ಅದರ ಬಗ್ಗೆ ಒಂದು ಉತ್ತಮವಾದ ಮಾಹಿತಿಯನ್ನು ನೀವು ಇಲ್ಲಿ ಪರಿಸರದಲ್ಲಿ ಒದಗಿಸಿಕೊಟ್ಟಿದ್ದೀರಿ. ಇನ್ನೊಂದು ನಿಮ್ಮ ಗಮನದಲ್ಲಿ ಇಟ್ಟೆ ಬರ್ತೇನೆ, ಬಟರ್ಫ್ಲೈ ಗಾರ್ಡನ್ ಅಂತ ಮಾಡ್ತಿದ್ದೇವೆ. ಬಟರ್ಫ್ಲೈ ಅಂದರೆ ಅಟ್ರಾಕ್ಟ್ ಬಟರ್ಫ್ಲೈ, ಅದೊಂದು ಸಪ್ರೇಟ್ ನಿಮಗೆ ತೋರಿಸಲಿಕ್ಕೆ ಸಮಯಾವಕಾಶ ಆಗಲಿಲ್ಲ, ಅದು ತೋರಿಸಲಿಲ್ಲ. ಬಟರ್ಫ್ಲೈ ಅಟ್ರಾಕ್ಟ್ ಮಾಡಲಿಕ್ಕೋಸ್ಕರ ಅದು ಯಾವ ಫ್ಲೇವರ್ ಯಾವ ಗಿಡದಲ್ಲಿ ಅದು ಅಟ್ರಾಕ್ಟ್ ಅಂತ ಹೇಳಿ. ಯಾಕಂದರೆ ನಮ್ಮ ಮಕ್ಕಳು ಇವತ್ತು ಬಟರ್ಫ್ಲೈ ಅನ್ನೋದು ಬರೀ ಪಿಕ್ಚರಲ್ಲಿ ನೋಡ್ತಿದ್ದೇವೆ ಬಿಟ್ಟರೆ ನಮ್ಮ ನ್ಯಾಚುರಲ್ ಆಗಿ ನೋಡ್ತಾ ಇಲ್ಲ. ಅದಕ್ಕೋಸ್ಕರ ಬಟರ್ಫ್ಲೈ ಗಾರ್ಡನ್ ಅಂತ ಈಗ ಹೊಸದಾಗಿ ಚಾಲು ಮಾಡಿದ್ದೇವೆ. ಇವಾಗಲೇ ನಾವೊಂದು 60 ಬಟರ್ಫ್ಲೈನಲ್ಲಿ ಗುರುತಿಸಿದ್ದೇವೆ. ನಮ್ಮ ಕನಸು ಒಂದು 300ರವರೆಗೆ ಈ ವೆಸ್ಟರ್ನ್ ಘಾಟ್ಸಲ್ಲಿರುವಂಥ ಎಲ್ಲ ಬಟರ್ಫ್ಲೈನು ಅಲ್ಲಿ ಅಟ್ರಾಕ್ಟ್ ಮಾಡಬೇಕಂತಿದೆ. ಇನ್ನೊಂದು ಬರ್ಡ್ಸ್ ಹಕ್ಕಿಗಳ ಒಂದು ಉದ್ಯಾನ. ಅದಕ್ಕಾಗಿ ಏನು ಬೇಕು ಅದಕ್ಕಾಗಿ ನಿತ್ಯಾನಂದ ಅಂತ ಗೊತ್ತಿರೋ ಕೊಂಡೋಳಿದರು ಅವತ್ತು ಎಲ್ಲ ಇದ್ರ ಬಗ್ಗೆ ಮಕ್ಕಳಿಗೂ ಮಾಹಿತಿ ಕೊಟ್ಟು ಅದರದೊಂದು ಶಿಬಿರ ಮಾಡಿ ಅವ್ರಿಗೆ ಬೇಕಾದ ಫುಡ್ ಮತ್ತು ಇನ್ನೊಂದು ನಮ್ಮಲ್ಲಿ ಇರುವಂಥ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಬರ್ಡ್ಸ್ ಅದಕ್ಕೆ ಬೇಕಾದ ಬರ್ಡ್ಸ್ ಸ್ಯಾಂಚುರಿ ಅಂತ ಹೇಳ್ಬೋದು. ಬರ್ಡ್ ಸ್ಯಾಂಚುರಿ ಅಂತ ಹೇಳ್ಬೋದು. ಸಪೋಸ್ ಅದಕ್ಕೆ ಬೇಕಾದ ಮರಗಳು, ಈಗಾಗಲೇ ನಾವು ಆಲದ ಮರ ಅಂತ ನೀವು ಕೇಳಬೇಕು, ನಮ್ಮಲ್ಲಿ ಗೋಡೆ ಮರ ಅಂತಾರೆ, ಅಂಥದ್ದು ಬೇರೆ ಬೇರೆ ಹಣ್ಣಿನ ಮರಗಳನ್ನೆಲ್ಲ ನಡ್ತಾ ಇದ್ದೇವೆ. ಅದರಿಂದ ಅಟ್ರಾಕ್ಟ್ ಮಾಡ್ಬೋದು. ಇದೆಲ್ಲ ಮಕ್ಕಳಿಗೆ ಇಲ್ಲಿ ಎಲ್ಲ ರೀತಿಯ ವೈವಿಧ್ಯಮಯವಾದ ಒಂದು ಸಂಕೀರ್ಣ ಆಗಬೇಕಂತ ನಮ್ಮ ಆಶೆ. ಖಂಡಿತವಾಗಿಯೂ 13 ವರ್ಷಗಳಿಂದ ಅಂದರೆ 2006ರಲ್ಲಿ ಏನೋ ಒಂದು ಸಣ್ಣ ಒಂದು ಶೈಕ್ಷಣಿಕ ಸಂಸ್ಥೆಯಿಂದ ಪ್ರಾರಂಭಗೊಂಡ ಈ ಸಂಸ್ಥೆ ಇಂದು ಹೆಮ್ಮರವಾಗಿ ಬೆಳೆದಿದೆ. 13 ವರ್ಷಗಳಲ್ಲಿ ಈ ಸಂಸ್ಥೆಯ ಒಂದು ಸಾಧನೆಯನ್ನು ನೋಡಿದರೆ ನಿಜವಾಗ್ಲೂ ಮೆಚ್ಚಲೇಬೇಕಾದದ್ದು. ಸನ್ಮಾನ್ಯ ಅಪ್ಪಣ್ಣ ಹೆಗ್ಡೆಯವರ ಒಂದು ಆದರ್ಶ ಹಾಗೂ ನಿಮ್ಮ ಅಧ್ಯಕ್ಷರ ಒಂದು ಪ್ರಯತ್ನ ಹಾಗೂ ಶ್ರೀಮತಿ ಅನುಪಮಾ ಶೆಟ್ಟಿಯವರ ಒಂದು ಸಾಧನೆ ಹಾಗೂ ಸಂಸ್ಥೆ ಎಲ್ಲ ಶಿಕ್ಷಣೇತರ ಸಿಬ್ಬಂದಿಗಳ ಹಾಗೂ ವಿದ್ಯಾರ್ಥಿಗಳ ಈ ಸಹಭಾಗಿತ್ವದಲ್ಲಿ ಉತ್ತಮವಾಗಿ ಒಂದು ಸಮಾಜದಲ್ಲಿ ಇವತ್ತಿಗೆ ಗುರುಕುಲ ಕುಂದಾಪುರ ಅಂತ ಹೇಳಿದ್ರೆ ಎಲ್ಲರೂ ಒಂದು ಬ್ರ್ಯಾಂಡ್ ನೇಮ್, ಸಾವಿರಾರು ವರ್ಷಗಳ ಹಿಂದಿರುವ ಗುರುಕುಲ ಬ್ರ್ಯಾಂಡ್ ನೇಮ್ ಇವತ್ತು ನಮ್ಮ ಕೋಟೇಶ್ವರದಲ್ಲಿ ಇದೆ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಆಗುತ್ತೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ. ಮುಂದಿನ 5 ವರ್ಷಗಳಲ್ಲಿ ಏನು ನಿಮ್ಮ ಚಾಲೆಂಜ್ ಇದೆ? ಚಾಲೆಂಜ್ ಫಾರ್ 5 years and ಚಾಲೆಂಜ್ ಫಾರ್ 10 years. ಮುಂದಿನ 5 ವರ್ಷಗಳಲ್ಲಿ ಯಾವ ಸಾಧನೆಯನ್ನು ಯಾವ ತರ ನೀವು ಸಂಸ್ಥೆಯಲ್ಲಿ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಏನು ಆಲೋಚನೆಯನ್ನು ಮಾಡಿದ್ದೀರಿ? ಏನಾದರೆ ಇಷ್ಟವರೆಗೆ ನೀವು ಕಳೆದ 1 ಗಂಟೆಯಿಂದ ನಮ್ಮೊಟ್ಟಿಗಿದೆ. ನಮ್ಮದು ಅಲ್ಟಿಮೇಟ್, ನಮ್ಮದು ಕಮರ್ಷಿಯಲ್ ಅಲ್ಲ, ನಮ್ಮ ಭಾರತ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆ. ಪುರಾತನ ಸಂಸ್ಥೆಯಲ್ಲಿ ಸುತ್ತುವರೆದಾಗ ನನಗೆ ಗೊತ್ತಾಗುತ್ತೆ ಭಾರತೀಯ ಸಂಸ್ಕೃತಿ ಯಜ್ಞವಲ್ಕ ಎನ್ನುವ ಒಂದು ನಾನೊಂದು ಬಿಲ್ಡಿಂಗಿನ ಹೆಸರು ಫಿಲಾಸಫರ್ ಅವರು ಭಾರತದ ಸಹಸ್ರಾರು ವರ್ಷಗಳಿಂದ ದೊಡ್ಡ ತತ್ವಜ್ಞಾನಿಗಳು, ಅವರ ಹೆಸರು. ಯಾಕಂದ್ರೆ ಮಕ್ಕಳಿಗೆ ಅದು ಓದಿಕೊಂಡು ಗೊತ್ತಾಗಬೇಕು. ಯಜ್ಞವಲ್ಕನ ಹೆಸರನ್ನೇ ಬಹುಶಃ ನಾವು ಕೇಳಿದ್ದೇ ಪ್ರಥಮ ಆಗಿದೆ. ನಾವು ಶಾಲಾ ಪಾಠಗಳೆಲ್ಲ ಕೇಳೇ ಇಲ್ಲ. ಅದಕ್ಕೋಸ್ಕರ ಅಂಥವ್ರನ್ನ ಒಂದು ಮಕ್ಕಳಿಗೆ ತಿಳಿಸುವಂಥದ್ದು. ಮುಂದಿನ ದಿನದಲ್ಲಿ ಕೃಷಿ ಒತ್ತು ಕೊಡಬೇಕನ್ನೋದು ನಮ್ಮದೊಂದು ಆಸೆ. ಬಹಳ ಸುಂದರವಾದ ಕಲ್ಪನೆ. 8ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಮಕ್ಕಳಿಗೆ ವಾರದಲ್ಲಿ 1 ಅಥವಾ 2 ಪೀರಿಯಡ್ ಕೃಷಿ ಬಗ್ಗೆ ಪ್ರಾಕ್ಟಿಕಲ್. ಓಕೆ, ಇದರಿಂದಾಗಿ ಬಹಳ ಉಪಯೋಗ ಇದೆ. ಯಾಕಂದ್ರೆ ಬಹುತೇಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಪಟ್ಟಣ ಪ್ರದೇಶಕ್ಕೆ ಕೆಲಸಕ್ಕೆ ಹೋಗ್ತಾರೆ. ಕೃಷಿಯ ಬಗ್ಗೆ ಇವರೊಂದು ಉತ್ತಮವಾದ ಒಂದು ಮಕ್ಕಳಿಗೆ ಒಂದು ತಿಳುವಳಿಕೆ ಕೊಟ್ಟರೆ, ಪಾಠದಲ್ಲಿ ಅಳವಡಿಸಿಕೊಂಡ್ರೆ ಅದೇ ಒಂದು ಯಾವ ತರ ಸ್ಟಾರ್ಟ್ಅಪ್ ಕಂಪನಿ ಅಂತ ಈಗ ಕಾನ್ಸೆಪ್ಟ್ ಶುರುವಾಗಿದೆ. ಕೃಷಿಯಲ್ಲಿ ಇವರು ಸ್ಟಾರ್ಟ್ಅಪ್ ಮಾಡಬಹುದು. ಹಾಗೆ ಹಳ್ಳಿಗಳಲ್ಲಿ ಇದ್ದುಕೊಂಡು ಆ ಹಳ್ಳಿಗಳಲ್ಲಿ ಉದ್ಯಮವನ್ನು ಮಾಡಿ ಉಳಿದವರಿಗೆ ಸಹ ಒಂದು ಕೆಲಸ ಕೊಟ್ಟರೆ ಆ ಪಟ್ಟಣಕ್ಕೆ ಹೋಗುವ ಮೈಗ್ರೇಷನ್ ಅಂತ ಹೇಳ್ತೇವೆ. ಯಾಕಂದ್ರೆ ಆಗಷ್ಟೇ ನಾನು ಚರ್ಚೆ ಮಾಡುವಾಗ ಇವ್ರು ಹೇಳಿದ್ರು ಬಹುತೇಕ ಹಳ್ಳಿಗಳು ಇವತ್ತು ಗೋಸ್ಟ್ ವಿಲೇಜ್ ಆಗ್ತಾ ಇದೆ ಅಂತ ಸುಭಾಷ್ ಶೆಟ್ಟಿ ಅವರು ಹೇಳಿದ್ರು. ಗೋಸ್ಟ್ ವಿಲೇಜ್ ಅಂದ್ರೆ ಹೌದು, ಗೋಸ್ಟ್ ವಿಲೇಜ್ ಅಂದ್ರೆ ಬಹುತೇಕ ಹಳ್ಳಿಗಳಲ್ಲಿ 40 ವರ್ಷಕ್ಕಿಂತ ಕೆಳಗಿನ ಯುವಕರೇ ಇರುವುದಿಲ್ಲ, ಎಲ್ಲ ಪಟ್ಟಣಕ್ಕೆ ಹೋಗ್ತಾರೆ. ಸೊ ಕುಂದಾಪುರದ ಈ ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಗಳನ್ನು ಉದ್ಧಾರ ಮಾಡಿ ಬರೀ ಶಿಕ್ಷಣ ಅಷ್ಟೇ ಅಲ್ಲ, ಸ್ಟಾರ್ಟ್ಅಪ್ ಅದು ಅಗ್ರಿಕಲ್ಚರಲ್ಲಿ ನಮ್ಮ ದೇಶದಲ್ಲಿ ವರ್ಷ ನೋಡಿದ್ರೆ ಬಹುತೇಕ ವ್ಯವಸಾಯಕ್ಕೆ ಒತ್ತು ಕೊಡೋ ಯುವಕರು ಕಮ್ಮಿ ಆಗಿದ್ದಾರೆ. ಗೊತ್ತಾಗಿದ್ದದಕ್ಕೆ ಸರ್ಕಾರದಿಂದ ದುರದೃಷ್ಟವಾಗಿ ಸರ್ಕಾರದಿಂದ ಪ್ರೋತ್ಸಾಹಗಳು ಬರ್ತಾ ಇಲ್ಲ. ಹಿಂದಿನ ದಿನಗಳಲ್ಲಿ ಹೇಳ್ತಾರೆ, ಬಟ್ ಒತ್ತು ಕೊಡ್ತೇವೆ ಅಂತ ಹೇಳ್ತಾರೆ, ಅದು ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ಮುಂದಿನ ದಿನಗಳಲ್ಲಿ ಪಾಠ ಇದರಲ್ಲಿ ನಮ್ಮ ಅಕಾಡೆಮಿಕಲ್ಲಿ ಒಂದು ವಿಷಯನಾಗಿ ತಗೊಂಡು ವಾರದಲ್ಲಿ 1-2 ಕ್ಲಾಸನ್ನು ವಿತ್ ಪ್ರಾಕ್ಟಿಕಲ್ ಮಾಡಬೇಕನ್ನೋದು ನಮ್ಮ ಕನಸು. ಅದನ್ನು ಮಾಡ್ತೇವೆ. ಮತ್ತು ಕೋರ್ಸ್ ವಾರಂಟೆಡ್ ಅಂದರೆ ನಮ್ಮ ಪ್ರೊಫೆಷನಲ್ ಕೋರ್ಸ್ ಅಲ್ಲ, ನೀವು ಮುಂದಿನ 5 ವರ್ಷ ಅಂತ ಹೇಳ್ತೀವಿ, ಸ್ಕಿಲ್ ಬೇಸ್ಡ್ ಕೋರ್ಸ್ಗಳನ್ನು ಮಾಡಬೇಕಂತಿದ್ದೇವೆ. ಯಾಕಂದರೆ ಕಂಪನಿಯವರಿಗೆ ಇಂಡಸ್ಟ್ರಿಯವರಿಗೆ ಏನು ಬೇಕೋ ಅದಕ್ಕೆ ಸರಿಯಾಗಿ ಮತ್ತು ಇಂಡಸ್ಟ್ರಿಯಲಿಸ್ಟನ್ನು ಕರೆದು ಇಲ್ಲಿ ಮಕ್ಕಳಿಗೆ ಗೈಡೆನ್ಸ್ ಕೊಡಬೇಕನ್ನೋದು ಒಂದು ನಮ್ಮ ಕಲ್ಪನೆ. ಸೊ ಬರೀ ಇಂಜಿನಿಯರಿಂಗ್ ಮತ್ತೆ ಟೆಕ್ನಿಕಲ್ ಕಾಲೇಜಿಗೆ ಇಂಡಸ್ಟ್ರಿ ಹೋಗೋದಲ್ಲ, ಹೈಸ್ಕೂಲಿಗೆ ನೀವು ಬರಬೇಕು ಅನ್ನೋದು ನಮ್ಮ ಕಲ್ಪನೆ.
ಬಗ್ಗೆ ಮಾಹಿತಿ ಕೊಡಬೇಕಂತ. ಆವಾಗ ವಾಟ್ ಟು ನೆಕ್ಸ್ಟ್ 10th ಆದ ನಂತರ ಅವ್ನು ಏನು ತಗೊಳ್ಬೇಕಂತ ಅವ್ನ ಮೈಂಡಲ್ಲಿ ಡಿಸೈಡ್ ಆಗಬೇಕು. ಖಂಡಿತ ಬರೀ ಇವತ್ತೇನಿದೆ ನಮ್ಮಲ್ಲಿ ಇರೋದು 2 ಕೋರ್ಸಸ್, ಮೆಡಿಕಲ್, ಇಂಜಿನಿಯರಿಂಗ್ ಅಷ್ಟೇ. ಸೈನ್ಸ್ ಸ್ಟ್ರೀಮ್ ಮಾತ್ರ, ಸೈನ್ಸ್ ಸ್ಟ್ರೀಮ್ ಬಿಟ್ಟರೆ ಕಾಮರ್ಸಲ್ಲಿ ಬೇಕಾದಷ್ಟು ಅವಕಾಶ ಇದೆ. ಬಟ್ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ, ಮಕ್ಕಳಿಗೆ ತಿಳುವಳಿಕೆ ನಾವು ಕೊಡ್ತಾ ಇಲ್ಲ, ನಮ್ಮ ಪೇರೆಂಟ್ಸು ಕೊಡ್ತಾ ಇಲ್ಲ. ಯಾಕಂದ್ರೆ ಪಕ್ಕದ ಮನೆ ಮಗು ಏನು ಹೋಗಿದೆ, ಮೆಡಿಕಲ್ಗೆ ಹೋಗಿದ್ದಾನೆ, ಪಕ್ಕದ ಮನೆ ಹುಡುಗ ಹೋಗಿದ್ದಾನೆ, ಇಂಜಿನಿಯರಿಂಗ್ ಹೋಗಿದೆ. ಇವತ್ತು ಅನ್ಎಂಪ್ಲಾಯ್ಮೆಂಟ್ ಇಂಜಿನಿಯರ್ಸಲ್ಲಿ ಆ್ಯಕ್ಚುಲಿ ನೀವು ಪ್ರೊಫೆಸರ್ ಆಗಿದ್ದೀರಿ, ನಿಮಗೆ ನನಗಿಂತ ಜಾಸ್ತಿ ಅನುಭವ ಇದೆ. ಅನ್ಎಂಪ್ಲಾಯ್ಮೆಂಟ್ ಇವತ್ತು ಸ್ಟಾರ್ಟ್ ಆಗಿದೆ. ಇವತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ನಮಗೆ ಆಶ್ಚರ್ಯ ಆಗ್ತದೆ, ಟೀಚಿಂಗ್ ಫ್ಯಾಕಲ್ಟೀಸ್ ಬರ್ತಾ ಇದ್ದಾರೆ. ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಯಾವುದಾದ್ರು ನಾವು ಇಂಗ್ಲೀಷ್ ಮ್ಯಾಥ್ಸಿಗೆ ಕರೆದ್ರೆ ಹಿಂದಿ ರಿಕ್ರೂಟ್ಮೆಂಟ್ ಕರೆದಾಗ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಬರ್ತಾ ಇದ್ದಾರೆ. ಈಗಷ್ಟೇ ನೀವು ಹೇಳಿದ್ರಿ ಮುಂದಿನ 5 ವರ್ಷಗಳಲ್ಲಿ ಕೃಷಿಗೆ ಸಂಬಂಧಪಟ್ಟ ಕೋರ್ಸನ್ನು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧ ಕೋರ್ಸ್ಗಳನ್ನು ಈ ಸಂಸ್ಥೆಯಲ್ಲಿ ಮಾಡಬೇಕಂತ ಬಹಳ ಸುಂದರವಾದ ಕಲ್ಪನೆ. ಬಹುತೇಕ ಎಲ್ಲ ಶಿಕ್ಷಣ ಸಂಸ್ಥೆಯವರು ನಿಮ್ಮ ಥರ ಒಂದು ಆಲೋಚನೆ ಕಲ್ಪನೆಯನ್ನು ಇಟ್ಟುಕೊಂಡ್ರಲ್ಲಿ ಬಹುತೇಕ ಇದು ಮಾಡಿದ್ದಾರೆ. ಹೆಣ್ಣುಗಾರಿಕೆ ಡೈರಿ ಫಾರ್ಮ್ ಮಾಡಿದ್ದಾರೆ. ನಮ್ಮ ಮಕ್ಕಳಿಗೆ ಇಲ್ಲಿ ಏನು ಬೇಕಾಗ್ತದೆ ಹಾಲನ್ನು ನಾವೇ ಇಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ನೀವು ಶಿಕ್ಷಣದ ಜೊತೆಗೆ ಹೈನುಗಾರಿಕೆ, ತೋಟಗಾರಿಕೆ, ಕೃಷಿಗಾರಿಕೆ ಮತ್ತೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ಸಮಗ್ರವಾಗಿ ಅವರಿಗೆ ಕೊಡ್ತಾ ಇದ್ದೀವಿ. ಕೊಡಬೇಕನ್ನೋದು ನಮ್ಮ ಕಲ್ಪನೆ. ಖಂಡಿತವಾಗಿಯೂ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತದೆ ಗೊತ್ತಿಲ್ಲ. ಖಂಡಿತ ಬಹಳ ಖುಷಿ ಆಯಿತು ತಮ್ಮೊಂದಿಗೆ ಸುಮಾರು 1 ಗಂಟೆಗಳಷ್ಟು ಕಾಲ ತಮ್ಮ ಅನುಭವವನ್ನು ತಾವು ಹಂಚಿಕೊಂಡ್ರಿ ಹಾಗೂ ಶಿಕ್ಷಣದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಕೊಟ್ರಿ. ಇಂದು ನಿಮ್ಮ ಸಂಸ್ಥೆಯಲ್ಲಿ ನಾವು ಸ್ಪಂದನ ಸ್ಮಾರ್ಟ್ ಸ್ಕಾಲರ್ಶಿಪ್ ಅವಾರ್ಡ್ 2019ರ ಕಾರ್ಯಕ್ರಮದ ಪರೀಕ್ಷೆಯನ್ನು ನಿಮ್ಮ ಸಂಸ್ಥೆಯಲ್ಲಿ ಇಂದು ಬೆಳಿಗ್ಗೆ ನಾವು ಉದ್ಘಾಟನೆ ಮಾಡಿದ್ವಿ. ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ತಮಗೂ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಿಮ್ಮ ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತಿನ ಪರೀಕ್ಷೆಯಲ್ಲಿ ಭಾಗವಹಿಸಿದ್ರು. ನಿಮ್ಮ ಸಂಸ್ಥೆಯ ಈ ಸಾಧನೆಯನ್ನು ನೋಡಿ ನಮಗೆ ನಿಜಕ್ಕೂ ಮೆಚ್ಚುಗೆನ್ನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ದೇವರು ನಿಮಗೆ ಸಂಸ್ಥೆ ಇನ್ನಷ್ಟು ಬೆಳೀಲಿ. ನಿಮ್ಮ ಆಶೋತ್ತರಗಳು ಏನಿವೆ, ನಿಮ್ಮ ಸಂಸ್ಥೆಯ ಮುಖಾಂತರ ಇನ್ನಷ್ಟು ಬಹಳಷ್ಟು ಶಿಕ್ಷಣ ಪದ್ಧತಿಗಳು ಈ ದೇಶದಲ್ಲಿ ಮಾದರಿಯಾಗಬೇಕು, ರಾಜ್ಯದಲ್ಲಿ ಮಾದರಿಯಾಗಬೇಕು. ರಾಜ್ಯಾದ್ಯಂತ ಬಹುತೇಕ ವಿದ್ಯಾರ್ಥಿಗಳು ನಿಮ್ಮ ಸಂಸ್ಥೆಯಲ್ಲಿ ಬಂದು ಶಿಕ್ಷಣವನ್ನು ಪಡೆದು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬೆಳಿಬೇಕು. ಅಪ್ಪಣ್ಣ ಹೆಗ್ಡೆಯವರ ಆದರ್ಶ, ನಿಮ್ಮ ಪ್ರಯತ್ನ ಹಾಗೂ ಅನುಪಮ ಶೆಟ್ಟಿಯವರ ಏನು ಪ್ರಯತ್ನ ಇದೆ ಅದೆಲ್ಲವೂ ಈ ಸಂಸ್ಥೆಯ ವಿದ್ಯಾರ್ಥಿಗಳ ಮುಖಾಂತರ ಸಮಾಜಕ್ಕೆ ಬರಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳೇ ಒಂದು ಶಿಕ್ಷಣ ಸಂಸ್ಥೆ ರಾಯಭಾರಿಗಳು ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಹೇಳೋದಾದ್ರೆ ಸ್ಟೂಡೆಂಟ್ಸ್ ಆದ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಫ್ ದ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್. PUC ಆದಮೇಲೆ ಕೇಳ್ತಾರೆ ನೀವು ಎಲ್ಲಿಂದ ಬಂದು ಕೇಳಿದ್ರೆ ಅವರು ಹೆಮ್ಮೆಯಿಂದ ಹೇಳ್ತಾರೆ ನಾವು ಗುರುಕುಲ ಕೋಟೇಶ್ವರದಿಂದ ಬಂದಿದ್ವಿ ಅಂತ. ಬಹಳಷ್ಟು ವಿದ್ಯಾರ್ಥಿಗಳನ್ನು ನಾನು ಭೇಟಿ ಆಗಿದ್ದೆ ಇದರ ಮೊದಲು. ಧನ್ಯವಾದಗಳು ಸರ್. ಸುಮಾರು 1 ಗಂಟೆಗಳಷ್ಟು ಕಾಲ ಬಹಳಷ್ಟು ಪೂರಕವಾದ ಮಾಹಿತಿಗಳನ್ನು ಕೊಟ್ಟಿದ್ರಿ. ಮುಂದೆ ಸಹ ನಿಮ್ಮ ಇಂತಹ ಸಾಧನೆಗಳು ಮುಂದುವರಿಲಿ ಹಾಗೂ ನಿಮ್ಮ ಸಂಸ್ಥೆ ಮತ್ತಷ್ಟು ಕೀರ್ತಿಯನ್ನು ಹೊಂದಲಿ ಅಂತ ಹೇಳ್ತಾ ತಮಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರು, ಸುಮಾರು 1 ಗಂಟೆಗಳಷ್ಟು ಕಾಲ ನಾವು ಕುಂದಾಪುರ ಕೋಟೇಶ್ವರದಲ್ಲಿರುವ ಗುರುಕುಲ ವಿದ್ಯಾಸಂಸ್ಥೆ ಅಧ್ಯಕ್ಷರಾದಂತಹ ಶ್ರೀ ಬಾಂಡೆ ಸುಭಾಸನ ಶೆಟ್ಟಿಯವರೊಟ್ಟಿಗೆ ಮಾತುಕತೆಯನ್ನು ನಡೆಸಿದ್ವಿ. ಶಿಕ್ಷಣ ಪದ್ಧತಿ ಮುಂಬರುವ ದಿನಗಳಲ್ಲಿ ಶಿಕ್ಷಣ ಪದ್ಧತಿ ಯಾವ ಥರ ಇರಬೇಕು, ಯಾವ ರೀತಿ ಅವರು ಇಲ್ಲಿಯ ವಿದ್ಯಾಸಂಸ್ಥೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪದ್ಧತಿಯನ್ನು ನೀಡ್ತಾ ಇದ್ದಾರೆ. ಬರೀ ಶಿಕ್ಷಣ ಮಾತ್ರ ಅಲ್ಲ, ಜ್ಞಾನ ಮಾತ್ರ ಅಲ್ಲ, ಅದರ ಜೊತೆಗೆ ಕೌಶಲ್ಯ, ಸ್ಕಿಲ್ ಹಾಗೂ ಹೈನುಗಾರಿಕೆ, ಕೃಷಿ ಹಾಗೂ ಬಹಳಷ್ಟು ವಿಷಯಗಳ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸ್ಪಂದನ ಸ್ಮಾರ್ಟ್ ಸ್ಕಾಲರ್ಶಿಪ್ ಅವಾರ್ಡ್ 2019ರ ಕಾರ್ಯಕ್ರಮ ಇವತ್ತು ಇವರ ವಿದ್ಯಾಸಂಸ್ಥೆಯಲ್ಲಿ ನೆರವೇರಿತು. ಉದ್ಘಾಟನೆಯನ್ನು ಮಾಡಿದಂತಹ ಸಂಸ್ಥೆ ಅಧ್ಯಕ್ಷರಾದಂತಹ ಬಾಂಡೆ ಸುಭಾಸನ ಶೆಟ್ಟಿಯವರಿಗೂ ಸಹಕರಿಸಿದಂತಹ ಎಲ್ಲ ವಿದ್ಯಾರ್ಥಿ ವೃಂದದವರಿಗೂ ಹಾಗೂ ವಿದ್ಯಾರ್ಥಿಗಳಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಸಂಸ್ಥೆ ಇನ್ನಷ್ಟು ಬೆಳಿಬೇಕು, ಮತ್ತಷ್ಟು ಕೀರ್ತಿಯನ್ನು ಹೊಂದಬೇಕು, ಸಮಾಜಕ್ಕೆ ಉತ್ತಮವಾದ ಕೊಡುಗೆಯನ್ನು ಕೊಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ವೀಕ್ಷಿಸಿ ನಿಮ್ಮದೇ ಸ್ಪಂದನ ವಾಹಿನಿ. ನಮಸ್ಕಾರ.